ಮಂತುಂಡ ಸರ್ ಎಂಕ್ಲಿಡ ಇಂಚ ಹುಷಾರಿಚ್ಚಂಡು ಅಂದ ಅರ್ಜೆಂಟ್ಲಾಕಲು ಕಂಡದು ಕುಳ್ಳೀರು చెప్పదు పోతావా అల్ల చెప్పది పాడుతూ పోతున్నా సరే ఇంకా తూయిన ఎట్టా ಅವರು ತಂದೆಯವರು ಹಾಗೆ ಬಿಸಾಡಿ ಏನೂ ಹೋಗಲಿಲ್ಲ. ಅವರು ಬಂದು ಮನೆಯವರನ್ನು ಕರೆದು ಅವರೊಟ್ಟಿಗೆ ಸೇರಿಕೊಂಡೆ ಅಂತ ಇದ್ರು. ರಿಕ್ಷಕ್ಕಾಗಲಿ ಅವರ ಮನೆಯವರನ್ನು ಕರೆದೇ ಎಲ್ಲ ಮಾಡಿರೋದು ಸರ್. ಮನೆಯವರಿಗೆಲ್ಲ ವಿಷಯವೂ ಗೊತ್ತುಂಟು. ಜೀವ ಹೋಗಿ ನಾವು ನನ್ನ ಇಂಕ್ಲೆ ತಿಕ್ಕುದು ನನ್ನ ಅಂಚಿನ ಬಲ್ಲಿ ಕೂಲಿ ಕೆಲಸಕ್ಕೆಂದು ಮೇಸ್ತ್ರಿ ಜೊತೆಗೆ ತೆರಳಿದ್ದ ವೇಳೆ ಮೃತಪಟ್ಟ ಕಾರ್ಮಿಕನ ಮೃತದೇಹವನ್ನ ಮಾಲಕರು ಕಾರ್ಮಿಕರ ಮನೆಯ ಬಳಿ ರಸ್ತೆ ಬದಿ ಇಟ್ಟು ಹೋಗಿದ್ದಾರೆ ಎನ್ನುವ ಪ್ರಕರಣ ಭಾರೀ ಸಂಚಲನ ಉಂಟು ಮಾಡಿದೆ. ಮೃತ ಕಾರ್ಮಿಕರ ಪರವಾಗಿ ವಿವಿಧ ಸಂಘಟನೆಗಳು ಧ್ವನಿ ಎತ್ತಿದೆ. ಘಟನೆಗೆ ಸಂಬಂಧಿಸಿ ಕೆಲಸ ಮಾಡಿಸಿಕೊಂಡ ಮಾಲಕರ ಸಹಿತ 3 ವಿರುದ್ಧ ಪುತ್ತೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪುತ್ತೂರಿನ ಚಿಕ್ಕಮುಡ್ನೂರು ಗ್ರಾಮದ ಸಾಲ್ಮರದ ಕೆರೆಮೂಲೆ ನಿವಾಸಿ ಶಿವಪ್ಪ ಎನ್ನುವವರು ಕಳೆದ ಅನೇಕ ವರ್ಷಗಳಿಂದ ತಾವ್ರೋ ವುಡ್ ಇಂಡಸ್ಟ್ರೀಸ್ನಲ್ಲಿ ಕೂಲಿ ಕಾರ್ಮಿಕರಾಗಿ ಕೆಲಸ ಮಾಡಿಕೊಂಡಿದ್ರು. ನವೆಂಬರ್ 16ರಂದು ಬೆಳಗ್ಗೆ 10 ಗಂಟೆ ಸುಮಾರಿಗೆ ತಾವ್ರೋ ವುಡ್ ಇಂಡಸ್ಟ್ರೀಸ್ ಮಾಲಕ ಹೆನ್ರಿ ತಾವ್ರೋ ಅವರು ಶಿವಪ್ಪ ಅವರನ್ನ ಮರದ ಕೆಲಸಕ್ಕೆ ಕರೆದುಕೊಂಡು ಹೋಗಿದ್ರು. ಬಳಿಕ ಅವರನ್ನ ಹೆನ್ರಿ ತಾವ್ರೋ, ಸ್ಟ್ಯಾನಿ ಮೇಸ್ತ್ರಿ ಹಾಗೂ ಇನ್ನೊಬ್ಬರು ಸೇರಿ ಪಿಕಪ್ನಲ್ಲಿ ಮರದ ದಿಮ್ಮಿಗಳ ಮೇಲೆ ಮಲಗಿಸಿಕೊಂಡು ಬಂದು ಶಿವಪ್ಪ ಅವರ ಮನೆಯ ಬಳಿ ರಸ್ತೆ ಬದಿಯಲ್ಲಿ ಮಲಗಿಸಿ ಹೋಗಿದ್ರು. ಶಿವಪ್ಪ ಅವರು ಮಾತನಾಡದೇ ಇದ್ದಾಗ ಅವರ ಪತ್ನಿ ಮತ್ತು ಮಗಳು ಅವರನ್ನ ತಕ್ಷಣ ಸ್ಥಳೀಯ ಆಸ್ಪತ್ರೆಗೆ ಕರೆದುಕೊಂಡು ಹೋಗಿದ್ರು. ಈ ವೇಳೆ ಶಿವಪ್ಪ ಅವರು ಮೃತಪಟ್ಟಿದ್ದಾರೆ ಎಂದು ವೈದ್ಯರು ಮಾಹಿತಿ ನೀಡಿದ್ರು ಅನ್ನೋದು ಮನೆ ಮಂದಿ ಹೇಳುವ ಮಾತು. 2 ವಾರ ಇಲ್ಲಲ್ಲಿತ್ತೇರು ಕೆಲಸ ಅಂದೆ ಕಾರು ಬೇಣೆ ನಂದು ಇಲ್ಲಲ್ಲಿತ್ತೇರು. ನಾನು ಶನಿವಾರದಾನಿ ಫೋನು ಅಂತೆ ಸ್ಟಾಣಿ ಅಂಟನಾಯಿ ಫೋನು ಅಂತಿದ್ದು ಅರ್ಜೆಂಟ್ ಬೇಲಂಡು ಬರಲ ನಂಡೇರು ಪಂಡದನಗಂಬೇರು ಮಾರ್ಗೋಗುವೇರು ಕೂಟಿ ಕೊಣದೋತಿತ್ತೆ ಕೊಣದೋದು ದಾಯ್ ತಂದಿಗೆ 5 ನಿಮಿಷದ ಬೇಲಂಡು ಅರ್ಜೆಂಟ್ ಬಲ್ಲ ಅಂಬೇರು ಬರ್ಪುಜ್ಜಿ ಅನೋಣಸ್ ಅಂತೊಂದುಲ್ಲ ನಂಡೇರು ಹಿಜ್ಜಿ ಅರ್ಜೆಂಟ್ 5 ನಿಮಿಷದ ಬೇಲೆ ಬಲ್ಲ ಪೋಯಿ ಬೇರೆ ಕಚ್ಪು ಬೆಚ್ಚಂದೊಂದಿತ್ತೇರು ಉಳ್ಳಾಯಿ ಏನು ಬೀಡಿ ಕಟ್ಟೊಂದಿತ್ತೆ ಹತ್ತು ತಂಗಂಬೇರೆ ದಾಯ್ತೆ ಎಂಡೆ ಅಪ್ಪ ಬೇಲೆಂಡಿಗೆ 5 ನಿಮಿಷದ ಇದು ದಾಯ್ತಿಗೆ ಪೋಪುಣ ಬೋರ್ಚಿ ಉಂತುಲೆ ಬಂಡೆ ಬಂಡೆ ಇತ್ತೆ ಬರ್ಪೆ 5 ನಿಮಿಷದಲ್ಲ ಬರ್ಪೆ ಈ ಕಚ್ಪುಣ್ಣು ಅಲ್ಪ ಗ್ಯಾಸ್ ಇರ್ದು ದೆಪ್ಪುಲ ಅಂದೇರು ಅಂಚೆ ಹಣ್ಣು ಬೀಡಿ ಕಟ್ಟೊಂದಿತ್ತು ಬೀಡಿ ಮಾತ ಕಟ್ಟು ನಾಲ್ತೆ ಲಕ್ಕದು ಗ್ಯಾಸ್ ಇರ್ದು ಕಚ್ಪು ದೆತ್ತಿದ್ದು ಬೀಡಿಯನ್ನು ಕುರಿಯೆ ಬೇರೆ ಮತ್ತು ಬೀಡಿ ಬರೆದಿಯರು ಬೇರೆ ಸೀದಾ ಪೋಯ್ರಿ ಇತ್ತೆ ಬರ್ಪೆ 5 ನಿಮಿಷದಲ್ಲ ಇಲ್ಲೇ ತಂದು ಪೋಯ್ ರಾಣಿ ಇಲ್ಲೇ ತಂದು ಅದು 11 ಗಂಟೆನಾಗ ವಾರ್ನು ಮಾಡೊಂದು ಉಳ್ಳೇರು ಮೂಳು ಅದು ತನಗೆ ನಮ್ಮ ಮಗಳು ಬಲಿತ್ತನೆ ಯಾನು ಬೀಡಿ ಅಲ್ಪ ಒಂತೆ ಹೀರೆ ಒರಿದಿತ್ತನೆ ಐನು ಬೀರ ಕಟ್ಟೊಂದಿತ್ತೆ ಬಾಸಿ ಹಾಕೊಂಡು ನಾನು ಅಂದು ಅದು ಬಲ್ಪ 60 ಆಯ್ತು ಕಣಕ್ಕೆ ಕೊಡಕೊಂಡತ್ತನೆ ಇಂಕ್ಲಿಗೆ ಒಂಜಿ ಪಿಕಪ್ ಕಣಕ್ಕೆ ಉಂಡತ್ತ ಅಂತ ಅನ್ನಲು ಪಂಡದು ಅಪ್ಪಗ ಪೋತುಲ ಆತ ತನಕ ಬೊಬ್ಬ್ಯಾಡ್ಬಲ್ಲ ಅಮ್ಮ ಇಟೇ ಬಲ್ಲೆ ಅಕ್ಲು ಜೋರು ಮಂದೊಂದುಲ್ಲೇರು ಬಲ್ಲೆ ಇಟೇಗೆ ನಿಕ್ಲಲ್ಲ ಆಂಜಿನ ಅಕ್ಲಿಜ್ಜಾರ ಒಯ್ತು ತಿರ್ತು ಪಾಡ್ಲೆ ಬಲ್ಲೆ ಪಂಡೊಂದುಲ್ಲೇರು ಅದು ಬಲ್ಲ ತಿರ್ತು ಉಂತು ಬೊಬ್ಬ್ಯಾಡಲ್ಲ ಅಮ್ಮ ಇಂದೇ ಅಪ್ಪ ದಾಣೆ ನಂದು ಅದು ಬಲ್ಪ ಹೋದಕ್ಕೆ ಎಂಡಲ್ಲು ಆ ಎಂಕ್ಲಿನ ಅಪ್ಪಗೆ ದಾಣೆ ಅಂಡು ಅಮ್ಮ ಮೊಬೈಲ್ ಕೊನೊಂದು ಅಲ್ಲೇ ಅಂದಲ್ಲ ಮೊಬೈಲ್ ತಂದು ಬಲಿತೆ ಬಲ್ಪನಾಗ ಹೆಂಗೆ ನೀರ್ಲದೇ ತಂದು ಹೋದು ಯಾನಕ್ಕೆ ಎಂಡ ದಾಣೆ ಅಂಡು ಎನ್ನಾಗ ಮಕ್ಕಳು ಒಯ್ತು ಬಿದಾಯಿ ತಿರ್ತು ಪಾಡ್ಲೆ ಎಂಗ್ಲೇ ಬರ್ತಾಂಡು ಅನ್ಪೇರು ಬರ್ತಾಯಿರು ಬಲಕ್ಕೆ ದೇರ್ಪೇರ ಅಪ್ಪಂಡ ಕೈ ಕೊರ್ಲೆ ಅಣ್ಣಾಗ ಕೈ ಕೊರ್ಪುಜೇರು ಸ್ಟಾಣಿಲ ಕೊರ್ಪುಜೇರು ಆಯ್ ಎಂಡ್ರಿ ಪನ್ಪುನ ಎಲ್ಲ ಅಂಚೆನೆ ಆಯ್ ಪಿಕಪ್ ದೇದುರು ಅಂತಂದು ತಿರ್ತು ಪಾಡ್ಲೆ ಎಂಗ್ಲಿಗೆ ಪೊರ್ತಾಂಡು ಅನ್ಪಿ ಎಂಗ್ಳು ಬುಕ್ಕ ತಾಯ್ತು ಅನ್ಪುನ ಬಲ್ಲ ಬುಕ್ಕ ಎಂಗ್ಲ ಗುರ್ತದೆ ಏಪಲ್ದ ಮಾಮೂಲ ಡ್ರೈವರ್ ಮಹೇಶ ಅನ್ಪುನ ಆಗ ಫೋನು ಅಂತದ್ದು ರಿಕ್ಷಾ ಬರ್ತದೆ ಹಾಯ್ ಬುಕ್ಕ ಬರ್ತದೆ ರಿಕ್ಷಾ ಪಾಡ್ದು ಕೊಣದ್ದು ಹೋಯ್ತು ಆಸ್ಪತ್ರೆ ಆಂಡಲ್ಲ ಎಂಗ್ಳಿಗೆ ಎಂಡ ಓಡೆ ಕೊಣೋಡುಂದು ಯಾನಿಗೆ ಎಂಡೆ ಮಾನೆಡ ಮಂತಿಜರು ಅಥವಾ ನಮ್ಮ ಮಗಲು ಒಕ್ಕ ಆಯ ಮತ್ತು ಸೇರ್ದು ಎನ್ನ ಮೈತಿನ ಮಗೆ ನಮ್ಮ ಮೆಕ್ಕಿನ ಮಗೆ ಯಾಕನ ಪೂರ ಸೇರ್ದು ರಿಕ್ಷಾ ಆಡೆಗೆ ಆಧಾರ್ಸಾಗ ಕೊಣದು ಏರು ಆಂಡಲ್ಲ ಮಕ್ಕಳು ಆಧಾರ್ಸಾಗಿ ಏರ್ಲ ಪೋತುಜೇನು ಯಾನಿ ಎಂಡ ಸ್ಟಾಣಿಡ ಮಂತಿಜೇನು ಆಯ್ ಒಂಜಿ ಯಾನ ಆತ ಪೂರ್ತ ಅಲ್ಪ ಮಾರ್ಗೋದುಂತೆ ಎನ್ನ
ಎಲ್ಲಿ ಬಾಲ್ಯ ಎಂಬಲ್ಲ ಮಗಲ್ನ ಯಾನ್ಲ ಹಾಂಡಲ ತಾಯ್ತಂದಿಲ್ಲ ಪಂಡಿಜೆ ಇಜಂಡ ಇಂಚ ಹುಷಾರಿಜ್ಜಿ ಅಂಡು ಎಂಗ್ಲ ಇಂಚ ಲೆತ್ತೊಂದು ಆತಂದಿಲ್ಲ ದಾಲಜ್ಜಿ ಒಂಜಿ ಪಂತುಂಡ ಆತಂದ ಸರ್ ಎಂಕ್ಲೆಡ ಇಂಚ ಹುಷಾರಿಚ್ಚಂಡು ಅಂದಂತ ಅರ್ಜಲ್ಲಾಕಲು ಕಂಡದು ಕುಳ್ಳಿಯರು ಪಂಡನ್ನೇ ಇಜ್ಜಿರಗಳು ಬರ್ತದೆ ಯಾನೆ ಮಿತ್ತು ಪಿಕ್ಕದ ಮಿತ್ತು ಬರ್ತದೆ ಯಾನೆ ದೆಪ್ಪದಿರು ಚೂರು ಕೈ ಕೊರ್ಲೆ ಚೂರು ಎಲ್ಪ್ ಮನ್ಪುಲೆ ಅನ್ನಾಗ ಬೋಡನ ಒಯ್ತು ತಿರ್ತು ಪಾಡುಂದು ಬಂದಿರು ಲಾಸ್ಟ್ ಗ್ಯಾನ್ ಮಹೇಶ್ ಪನ್ಪನಾರಿಗೆ ಫೋನ್ ಮಂತದ್ದು ಯಾನ್ ಆರೆಲ್ಲ ಎಪ್ಪಡ್ದು ರಿಕ್ಷಾಗೆ ಎಂಕ್ಲ ಬಾರ್ದು ಲೊತ್ತೊಂದು ಹೋಗ್ತೀನಿ ಲಾಸ್ಟಿಗೆ ಆಗ್ಲಿಗೆ ಎಂಕ್ಲೆ ಚೂರ್ಲೆ ಹೆಲ್ಪ್ಲ ಮಂచి ದಾಲೆಜ್ಜಿ ಫೋನ್ ಮನ್ಪುಲೆ ದಾಲ ಪಂತ ನಾಯಿಗೆ ದಕ್ಲೆಕ್ಕ ದಕ್ಕದು ಹೋಗ್ತಿರು ಲಾಸ್ಟಿಗೆ ಎಂಗ್ಲಿ ಅಪ್ಪನ ಕನಕದ ಮಿತ್ತು ಎಂಚ ಜೆಪ್ಪುದು ಆ ದೊಂಬುಗು ದಾಲ್ ಎಜ್ಜಂಡು ಬಾಯಿ ಹಂಗದು ಕಣ್ಣು ಬಿಡದು ಅಂಚನಿತ್ತು ಒಂಚೂರು ನೀರು ಸಮಯ ಅಪ್ಪ ಒಂಚೂರು ಕೈ ಅಲ್ಲ ಪತ್ತು ದೇರ್ಪರಲ್ಲ ಬಲ್ಲೆಂದು ಆರಿ ಇಂಗ್ಲಿಗೆ ಅಪ್ಪುಜಿ ಇಂಗ್ಲೆ ಬರ್ತಾ ನೀಯ ಬೋಂಡು ಹೊರ್ತಿದ್ದೆಪ್ಪು ಪಂದು ಬಿಡುದು ಇರಂಬಾಲೆ ಹೊರ್ತಿ ಎತ್ತಿನ ಯಾನು ಹೊರ್ತಿದ್ದೆತ್ತು ನಿಂಗೆ ದಾದ ಅನ್ಪಡುಂದು ಇಂಗ್ಲೆಗ ನಾನು ಮೊಬೈಲ್ ಬುಕ್ಕ ಬತ್ತು ದಕ್ಕದು ಮೊಬೈಲ್ ಕನ್ನಡಕ್ಕಲ್ಲಿ ದಕ್ಕದು ಕೂತಿರ್ಲ ಅಷ್ಟು ಇಂಗ್ಲ ಹಾಸ್ಪಿಟ್ಲಿಗೆ ಹೊತ್ತೊಂದು ಹೋಗಿ ನೀಡ್ದಕ್ಕ ಆರ್ನೊಟ್ಟಿಗೆ ಕೆಲಸ ಮಾಡ್ತಾನೆ ಸರ್ ಅವ್ರು ಸುಮಾರು ಆರೊಂದು ಶರ್ಟ್ ಪಾಡ್ಬೋದಿತ್ತೇರೆ ಬೇಳೆದ ಅವು ಶರ್ಟ್ ಬುಕ್ಕೊಂದು ಶರ್ಟ್ ಪಾಡ್ದು ಫಲವತ್ತಂದ ಸೇರೇನು ಬೇಲದ ಶರ್ಟ್ ಅಂಚನಿತ್ತನು ಸರ್ ಐತೆ ಮಿತ್ತಿಗೆ ಬೇರೆ ಪಾಡೋದು ಏನೋ ಶರ್ಟ್ನ ಪಾಡ್ದನು ಇಡ್ಡೆ ಕೊನಾರ್ ನೆಟ್ಟಲ್ಲ ಆ ಶರ್ಟ್ ಪೂರ ಅಂಚನಿತ್ತು ಅರ್ಧ ಇಂಚು ಪೂರ ಪಾಡ್ದು ಇದು ಇನ್ನಿ ಕೂಡ ಎತ್ತು ಸರ್ ಅವ್ರು ಪೋಪುನ ಆರ್ನೊಟ್ಟಿಗೆ ಸ್ಟ್ಯಾಂಡಿನೊಟ್ಟಿಗೆ ಸುಮಾರು ಎಂಕ್ಲು ಎಲ್ಲಿ ಎಪ್ಪಣದು ಇಂಚಾರಿಗೆ ಎಲ್ಪರದೇ ಕೆಲಸ ಮಾಡ್ಕೊಂಡು ಇತ್ತನಾರು ಎಂಚಿನ ಒಂದು ಕೆಲಸ ಇತ್ತು ನಾವು ಆರ್ನೊಟ್ಟಿಗೆ ನಿಪ್ಪೋದು ಎಂಚಿನ ಕೆಲಸ ಇತ್ತಲ್ಲ ಅವ್ರು ಬೇರೆನೇ ಲೆಪ್ಪುನ ಬಲ್ಲ ಪೂ ಬಲ್ಲೆ ನಂದು ಪೋನಂದು ಲೆಪ್ಪುನೆ ಪ್ರತಿಯೊಂದು ಕೆಲಸ ಮುರಾಣಿ ಮುಟ್ಟಲ್ಲ ಡಿಪ್ಪದ ಎಂಡ್ರಿನಲ್ಪ ಅವ್ರು ಕೆಲಸ ಮಾಡ್ತೊಂದು ಎತ್ತೀರು ಮುರಾಣಿ ಮಾತ್ರ ಒಂಜಿ ಕೆಲಸ ಇಜ್ಜಿ ಮುಗಿನ ಒಂದು ದಿನ ಕರೀದು ಬಲ್ಲ ಪನ್ನಕ್ಕೆ ಇಲ್ಲ ಅಳಿತು ಬಸ್ ಮುರಾಣಿಗೆ ಬತ್ತಿದ್ದು ಫೋನ್ ಮಾಡ್ತದೆ ಎತ್ತಿನಾಗೆ ಅರ್ಜೆಂಟ್ ಕೆಲಸ ಉಂಟು ಹೋದು 10 ಗಂಟೆನ ಪೋತಿರಿ ಸರ್ 11 ಗಂಟೆನ ಒಬ್ಬಸಲೊತ್ತೊಂದು ಬಸ್ಸಿರಿ ಇಡೆಗೆ 11 ಗಂಟೆನಿಗೆ ಇಡಲೊತ್ತೊಂದು ಬಸ್ಸಿರಿ 1 ಗಂಟೆ ಇಡಲೊತ್ತೊಂದು ಬತ್ತು ಪಿಕಪ್ ಸ್ಟ್ಯಾಂಡಿ ಪಂಟ್ನಾರ್ ಬುಕ್ಕ ಎಂಡ್ರಿ ಮೂಜೆ ಡ್ರೈವರ್ ಆರಿ ಡ್ರೈವರ್ ಮೂಜೆ ನಾವು ಏರ್ನಿಗೆ ಗೊತ್ತಿಜ್ಜಿ ಎಂಡ್ರಿ ಪಂಟ್ನಾರು ಒಯ್ತು ತಿರ್ತು ಪಾಡ್ಲೆ ಎಂಕ್ಲೆ ಲೇಟ್ ಆಪುಂಡು ಒಂದೆಂಡೆ ನಡಪಾನ ಒಂದಿತ್ತೀರು ಕೇಂಡ್ಯಾನು ಎನ್ನ ಅಪ್ಪಗೆ ದಾದಾಯಿನ ಅದು ಕೇಂಡ್ಯಾನು ದಾದಾಯಿನ ದಾಲ ಪಂತುಜೇರು ಒಯ್ತು ತೀರ್ತು ಪಾಡ್ಲೆ ಫಸ್ಟಿಗೆ ಬಂಡೀರಿ ಆತೆ ಪನ್ಯಾಕ ಈಗ ದಾದ ಆತನಂದಕ್ಕೆ ಪಂತುಜೇರು ಎಂಕ್ಲೆಗೆ ಆದರ್ಶ ಕೊನಲು ಅಲ್ಲೆಲ್ಲೊತ್ತು ಪೋಯಿ ಅಲ್ಲಿ ಪೋದಿ ಸ್ಟ್ಯಾನಿ ಅಂತ ಮರೆ ಕಾಲ್ ಅಂತೆ ಏನಪ್ಪ ಅಲ್ಲೊತ್ತು ಇರ್ತ ಅಲ್ಪ ದಾನೆ ಅಂಡು ಈ ಫೋನ್ ಕಟನ್ ಫಸ್ಟ್ ಯಾ ಪನ್ಪುಜನು ಕಟ್ ಅಂತೀರಿ ವಾಪಸ್ ಮಲ್ತೆ ಇದು ಎತ್ತಿಜ ಬುಕ್ಕ ಸ್ವಿಚ್ ಆಫ್ ಅಂತಿತ್ತೇರಿ ಏನು ಏತ್ ಕಾಲ್ ಅಂತೆಲ್ಲ ಅಲ್ಲಿ ತಿಕ್ಕೊಂದಿಜ್ಜಂಡು ರೋಡ್ ಜಪ್ಪೆ ನಾರ್ನ ರಿಕ್ಷಾ ಬನ್ನೇಟ ಒಯ್ತದ ತಿರ್ತು ಬಾದ್ ಲಾಸ್ಟ್ ರೋಡ್ ಜಪ್ಪದಿನಿ ಲಾಸ್ಟ್ ರೋಡ್ ಜಪ್ಪದು ಎಂಕ್ಲ ಆರ್ ಮಹೇಶ್ ಪಂಟ್ನಾರು ಹೆಲ್ಪ್ ಮಾಡ್ತದೆ ರಿಕ್ಷಾ ಡೋಲ್ ಕೊನೋದು ಎಂಕ್ಲ 2 ಜನ ಪೋಯಿನಿ ಲಾಸ್ಟ್ ರಿಕ್ಷಾ ಪೋಯಿನೇಟ ನುಪ್ಪಳಂತ ತೋಯಿಂತೇರಿ ಬುಕ್ಕ ಬತ್ತು ಮೊಬೈಲ್ ನ ಫೋನ್ ಅಂತ ಹೆಲ್ಪ್ ಮಾಡ್ತೀನಿ ಆ ಪಿಕಪ್ ಬಿಡು ಕನಕ ಒಂದು ರೀಪುತುಂಡು ಪೂರೇ ರೈಟ್ ಜಪ್ಪ ಅಂದ್ರೆ ಟ್ರೈನೇ ಮಿತ್ತು ಗ್ಯಾನ್ ಬರ್ತಿದ್ದೀನಿ ಎದ್ದುಡಾಕ್ಲು 3 ಜನ ಕೊಡ್ತೀನಿ ಬೇರೆ ಒರಿಯನ್ ಜಪ್ಪ ಒಂದು ಒತ್ತಿರತ್ತ ಒಂದು ದಾಯ್ತಲ್ಲ ಪಂತುಲಿ ದಾಯ್ತಾಂಡ ದಾಲ ಕೇನೆಕ್ ದಾಲ ಪಂತಿನ ನೆಜ್ಜಿರಿ ಇಂಕ್ಲೆ ರಿಕ್ಷಾ ಬನ್ನೆಟ ಪಿದೆ ತೀರ್ತು ರೋಡ್ ಡೆ ಪಾಡ್ದು ಹೋತ್ನಿಗೆ ಸರ್ ಎಂಕ್ಲೇಟ್ ಆಪುನು ಒಯ್ತು ತೀರ್ತು ಪಾಡ್ಲೆ ಆಯ್ದಕ್ಕೆ ರಿಕ್ಷಾ ಬತ್ತು ರಿಕ್ಷಾ ಒಂಚೂರು ನೀರ್ಲ ಕೊಡ್ತಿದ್ದೆ ನೀರ್ ಕೊಂಡು ಚಂಡಿ ಅದಲ್ಲ ಇಪ್ಪು ಡ್ರೆಸ್ ನೀರ್ ಚಂಡಿ ಇಡೀ ಬೆಚ್ಚ ಆದಿತ್ತುಂಡು ಆ ದೊಂಬು ಗಂಚನ್ಲ ಒಂದು ಬಸ್ದೇರಿ ಹುಷಾರಿತ್ತಾರೆ ಸರ್ ಅಲ್ಲಾರು ಸೀಕಿಡು ಜೆತ್ತೊಂದು ಪತ್ತೊಂದು ಇತ್ತು ನಾರು ಹತ್ತಾರೆ ಎರಡು ಕೆಲಸ ಒಂದು ಹುಷಾರಿತ್ತಾರೆ ಜೋಕಡ ಮಾತ ಗೊಬ್ಬೊಂದು ಪೂರ ಎತ್ತಿರು ಸುಮಾರು ವರ್ಷ ಸರ್ ಎಂಕ್ಲೆ ಇಲ್ಲಿ ಎಪ್ಪು ಎಂಕ್ಲೆ ಇಲ್ಲಿ ಆರ್ದರ ಸ್ಟ್ಯಾಂಡ್ ದೂರದ ರತ್ತ ಸರ್ ಮೂಲೆ ಇಲ್ಲ ಮುಲ್ಪನ ಇಲ್ಲಾರ ಸ್ಟ್ಯಾಂಡ್ ಬಂಪನಾರ್ನ ಎಂಕ್ಲೆ ಇಲ್ಲಿ ಎಪ್ಪು ನಡಿಂಚ ಆರಿಗೆ ಎಲ್ಪರದೇ ಮೇರೆ ಬೇಲೆ ಒಂದು ನಾರ್ನೊಟ್ಟಿಗೆ ಪೋಂದಿತ್ತನ ಎಂಚಿನ ಕೆಲಸ ಓಳಿತ್ತನ ಮೇರೆನೆ ಲೆಪ್ಪುನಾರು ಎಲ್ಪರದು ಬೇತಾಗ್ಲೆ ನೇರಿನಲ್ಲಿ ತೊಂದಿಜ್ಜಾಂಡು ಅಂಚೆ ಪೋಂದಿತ್ತನಾರು ಇತ್ತೆ ಮುರಲ್ಲ ತುಲೆ ಬಾರ್ನೊಟ್ಟಿಗೆ ಡಿಪ್ಪಡೆ ಬೇಲೆ ಇತ್ತನಾರೆ ಸುಮಾರು ಸಮಯದಕ್ಕ ಇತ್ತೆ ಮರಳಿ ಕನಕ ಬಂತು ವಾಪಸ್ ಲೆತ್ತದ ಅಂಚೆ ಮಂತ್ ಪಾಡ್ದಿರಿ ಸರ್ ದಾದ ಪಂತಿಜರಿಗೆ ಸರ್ 5 ನಿಮಿಷದ ಬೇಲೆ ಬಲ್ಲ ಬರ್ಪುಜಿ ಪಂಡರಿಗೆ ಬಲ್ಲ ಪಂಡದು ಲೊತ್ತೊಂದು ಹೋಗ್ತೇನೆ ಬರ್ಪುಜಿ ಪಂಡ್ಲೆಕ್ಕ ಲೊತ್ತೊಂದು ಹೋಗ್ತಿದ್ರು ಆದ ಬೇಲೆ ಬರ್ಪಂದು ಹೋಗ್ತೀರಿ ಸರ್ ಉಳ್ಳ ತಂಬೋದು ಉಳ್ಳ ಇಲ್ಲ ತಂಬೋದು ಡಾಕ್ಟ್ರ್ ಇಳ್ತಾರೆ ನಾನು ಇದಾನೆ ಅವಳಿಗೆ ಯಾನು ಆರ್ನ ಎನ್ನ ದೊಡ್ಡಪ್ಪ ಮಂಡೆ ಇಲ್ಲ ತೊಂಬರ್ರ ದುಂಬೆ ಜೀವ ಪೋತುಂಡು ಅಲ್ಲ ಪ್ರಯೋಜನ ಜೀವ ಕೊಣತದ್ದು ಮಂಡೇರು ಆದರ್ಶ ಆರೆ ಸರ್ಜನ್ ಡಾಕ್ಟ್ರ್ ತೂದು ಮೊನ್ನೆ ಅರ್ಧ ಗಂಟೆ ಎಲ್ಲ ಇದ್ದಿಲ್ಲ ಬುಕ್ಕ ಹೊಣದು ಬಳೆ ಮಂಡೇರು ಅಂಚ ಬುಕ್ಕ ಇಂಕ್ಲು ಇಲ್ಲಡೆ ಬತ್ತಾತ పోతాను మంతే ఇజ్జి దాల ఇజ్జి దాల మంతే
ಎಂಕ್ಲೆಗಿತ್ತ ದಾದವು ಸರ್ ಎಂಚ ಹೋದ್ನೆ ಒಂಜಿ ಉಸರಿ ಜನ ವ್ಯಕ್ತಿನ ಪನ್ನ ಲೆತ್ತೊಂದು ಪೋಯಿನಕ್ಲೆ ಒಂದು ಜಬದರಿಗೆ ಇಪ್ಪುಂಡು ಅಕ್ಕ ಲೆತ್ತ ಬತ್ತಾದ ಅಂತ ಇಲ್ಲ ಒಂಜಿ ಉಸರಿ ಜನ ಎಂಕ್ಲೆ ಒಂದು ಪನ್ ಮಂತು ಪನೋಡತೆ ಚೇಂಜ್ ಆತನಂದು ಒಂದು ದಾಲ ಬಂತಿದ್ದೀರಿ ಸರ್ ಒಟ್ಟರೆ ಲೆತ್ತೊಂದು ಹೋದು ಎಡ್ಡೆಡಿ ಲೆತ್ತೊಂದು ಹೋದು ಲಾಸ್ಟ್ಗೆ ನಾಯಿನ ಕೊಣತ್ತು ದಕ್ಕಲೆಕ್ಕ ದಕ್ಕದು ಹೋಯ್ರು ಸರ್ ಮಲ್ಪ ಬತ್ತದು ಅಂಚೆ ಮನ್ಪುನ ಸರಿ ಸರ್ ಎಂಕ್ಲೆಗೆ ನ್ಯಾಯ ಹೊಡೆದ ಬಂಡ ಹುಷಾರಿತ್ತನಾರು ಅರ್ಧಲ್ಲ ಜತ್ತೊಂದು ಸೀಕಡಿ ಇತ್ತನಾರ ಅತ್ತತೆ 3 ನಿಮಿಷ ಬೇಲೆ ಮಂತು ನಾರನೊಟ್ಟಿಗೆ ಇತ್ತನಾರ ಆತ ಆಯ್ಕೆ ಎಂಕ್ಲೆ ದಾದ ಆಯ್ನ ಬಂದು ಒಂದು ವಿಷಯ ತೆರಿಬೋಡಿತ್ತು ನನತೆ ಆಯ್ತಾ ಅಂಡಿ ಸ್ಕೂಟಿ ಪನ್ಲು ಹೋಗ್ತದೆ ಬಣ್ಣದ ಯಾಕೆ ಪಿಕಪ್ ಹೊಡ್ಲೋತ್ತಿನ ಕನಕದ ಮಲ ಮಲ ಪೀಸ್ ಎಂಗ್ಲಿದ್ರೆ ಬಸ್ ಪನ್ನುಡಾಕ್ಲುದು ಆಯ್ತಾ ಅಂಡಿ ಇನ್ನು ಫೋನ್ ಎಂತ ಫೋನುಗಳು ಎಂಕದಲ್ಲ ಪಂಡು ಜರತ್ತ ನಾನು ಯಾನ್ ಅದಕ್ಕೆ ನನ್ನ ನಂಬರ್ ಆರ್ಡರ್ ಇತ್ತಿಂಡಿ ಎಂಗ್ಲಿಗೆ ಇಂಕಲ್ಲ ಕಾಲ್ ಅನ್ಸೋಳಿ ಇನ್ನು ಅಪ್ಪಗಿಂತ ಐಕ್ ತುಂಬ ಹಿಂಗೆ ಕಾಲ್ ಅಂತ ತಿಂತೀರಿ ಅಪ್ಪಡಕೋರು ಒಂದು ಅಪ್ಪ ಫೋನ್ ಎತ್ತಿಜಿಂಡ ಅದೇ ಫೋನ್ ಇಂಕಲ್ ಬಂತದೆ ಇಂಚನ ಬಂತೊಲಿ ದಾದ ಅಂಡದು ಬಂತೊಲಿ ಇದು ನಾ ಅಲ್ತೆಲ್ಲ ಹೊತ್ತು ಪೋತಲಿ ಹಾಸ್ಪಿಟ್ಲಿಗೆ ಹೊತ್ತು ಪೋತೊಲಿ ಇಡೀ ಹೊತ್ತು ಬರೋದು ನಿಜ ಅತ್ತೆ ಇಂಕ್ಲವೇನೇ ಅನ್ಕೊಂಡು ಹುಷಾರಿಜ್ಜಿ ಬಂಡೆ ಎದುರುಕುಲ್ಲ ಅನ್ಲೇ ತಂದಾರ ಒಂದು ಹುಷಾರಿತ್ತು ಎದುರುಕುಲ್ಲ ಪಿರಾಟ್ ಹುಷಾರಿ ಜನ ಅಂಚೆ ಜತ್ತಿತ್ತೇರಿ ಗಾಡಿ ಬಣ್ಣಗ ಬೂರ್ದುಂಡ ಮೀನಿ ಪಿರಾಟ್ ಜಪ್ಪಾದ ಬಣ್ಣಗ ಲೋಡದ ಗಾಡಿ ಅಂಚೆಲ್ಲ ಹೊತ್ತೊಂದು ಬಸ್ಸೇರು ಆ ದೊಂಬುಗು ಸರ್ ಅಂಚೆ ಬಾಯಂಗದ ಒಲ ತಿರ್ತು ಮಿನಿ ಬೂರ್ದನ್ ಸರ್ ಎಂಕ್ಲೆ ತಿಕ್ಕುದು ಬೇರಾರು ಎಂಕ್ಲೆ ಗೊತ್ತಾಗ್ತದೆ ಒಂದು ಬೇರೆ ಇಲ್ಲ ಸ್ವಲ್ಪ ಜಪ್ಪದು ಗೊತ್ತಾವ ಯಾರ ಕೆಲಸ ಅಲ್ಲೇ ಜಪ್ಪದಿ ಪಾಡ್ದು ಹೋಗ್ತಾನೆ ಸರ್ ಎಂಕ್ಲೆ ತುಯಿನ ಇಟ್ಟಾಂಡು ಅಮ್ಮಗಿಂತ ಗೊತ್ತಾವ ನಾನು ಐತದ ಬೇರೆ ಸೀದ ಜಪ್ಪದು ಹೋತ್ವೇರು ನಾಯಿನ ಅರಮನೆ ಮುಂದೆ ಜೀವಾಗ ಬೆಲೆ ಇದೆ ಸರ್ ನಾಯಿನ ಕೊನತ ದಕ್ಕಲೆಕ್ಕ ದಕ್ಕದು ಬೋಪನ ಸರಿಯಾ ಅವರಿಂದ ಆ ಡಿಪ್ಪದ ಓನರ್ ಲೈಟ್ ಎತ್ತಿ ಡಿಪ್ಪದ ಓನರ್ ಪುರ ಹಾಕ್ಲು ರೆಡಿ ಜನ ತೊಂಬೈನರ್ಲ ಪುರ ಒಟ್ಟಿಗೆ ಎತ್ತೇರಿಗೆ ಒಂದು ಹಾಸ್ಪಿಟ್ಲಿಗೆ ಕೊನದು ಪಾಡ್ದಲ್ಲ ಸರ್ ಒಂದು ಕೊನತ ನಾಯಿನ ಹಾಕ್ಲೆಕ್ಕ ಮುಲ್ಪ ರೋಡ್ ಹೊಡೆದು ಹಾಕದು ಬೋಪನ ಬಂಡ ಕೊಡ್ತ ನಾನು ಒಯ್ತು ಪಾಡು ನೆನಪನಿಗೆ ಮೇಕ್ಸಿ ಹಿಂಬಾಡ ಬಂಪನಿಗೆ ಸರ್ ಒಯ್ತು ಪಾಡ್ತೀನಿ ಎಂಕ್ಲೆ ಲೇಟ್ ಆಂಡ್ ಒಯ್ತೆ ಪಾಡ್ತೀನಿ ಅಲಟ್ಟೆ ಪಾಡ್ತೀನಿ ಒಯ್ತು ರಿಕ್ಷಾ ಬನ್ನಿ ಒಂದು ಚೂರು 3 ಜನ ಎತ್ತರ 3 ಜನ ಚೂರ್ಲ ಎಂಕ್ಲೆ ಕೈ ಸಮತೆ ಕೊಡ್ತಿದ್ದೀರಿಗೆ ಸರ್ ಒಂದು ಕೈ ಕೊರ್ಲೆ ಎಂಕ್ಲೆ ಹೆಲ್ಪ್ ಮಾಡ್ಪ್ಲೆ ನಮ್ಮಲ್ಲಿ ಕೊಡ್ತು ನೆಜ್ಜರಿ ಒಯ್ತು ಪಾಡ್ದು ಸೀದಾ ಪೋತುನೇನೆ ಗಾಡಿ ಬಾತು ಒಂದು ಅಂಗಿದೆ ಮಿತ್ತೊಂಜೆ ಬೇಲೆ ಪಾಡ್ದು ಅಂಗಿ ಐತ ಮಿತ್ತೊಂಜೆ ಅಂಗಿ ಪಾಡ್ದಿತ್ತೆ ರಾತ್ರಿ ಅರ್ನ ಮೊಬೈಲ್ ಕನ್ನಡಕ ಪೂರ 5 ಬುಕ್ಕ ಮುಲು ರೋಡ್ ಕೊಣದ ದಕ್ಕದು ಬೋತುನೆ ಬತ್ತದು ಎಂಕಡೆ ಲೆತ್ತು ಸಮತೆ ಕೊಡ್ತಿದ್ದೀರಿ ಆ ಜನ ದಕ್ಕದು ಬೋತುನೆ ಸ್ಟ್ಯಾನಿ ಬಂತು ಜನ ಅಮ್ಮ ಇತ್ತು ನನಗೆ ಎಂಕ್ಲೆಜ್ಜಾಂಡ್ ಆರೇನು ಅಸಲೆತ್ತ ಹೋದ್ನೆ ಕಾರಣ ಕನ್ನಡಕಲ್ಲ ಮೊಬೈಲ್ ಅಲ್ಲಿ ಸಾದಿರ ದಕ್ಕದು ಬೋದ್ನಿ ಎಡ್ಡೆನ್ನ ಹಾಕ್ಲನ್ನು ಇಲ್ಲಡೆ ಕೊನದು ಕೊರ್ದು ಹೋಗ್ಜರೆ ಸರ್ ಸಾದಿರ ದಕ್ಕದು ಬೋತಿರು ಹಾಂ ಬೇರೆ ಹೊರ್ತಿತ್ತು ನನಗೆ ಇಲ್ಲ ಅಲ್ಲ ಅಮ್ಮ ಪೋತು ಬತ್ತ ನಾಲ್ಪಡ್ದು ರೋಡ್ ಹುಡುಗಿ ಎಂಕ್ಲೆ ಒಂದು ನ್ಯಾಯ ಬೋಡು ಸರ್ ದಯಪ ನಾರಿಗೆ ಈತು ಪಂಡ ಒಂಜಿ ಈತು ವರ್ಷ ಆರ್ನೊಟ್ಟಿಗೆ ಮೇನೊಂದು ಗೊತ್ತದು ದಾಯ್ತಲ್ಲ ದಾಯ್ ತಾಯಿನಂದೆ ಗೊತ್ತುಜಿ ಎಂಕ್ಲೆ ಇಲ್ಲ ತೊಂಬೋ ದಾದ ಮಂತೇರ್ನೆ ಗೊತ್ತುಜಿ ಒಂಜಿ ಆರಿಗೆ ದಾಯ್ತ ಆತು ನಲ್ಪಂದು ಒಂಜಿ ಪನ್ಪುನ ಮಾಹಿತಿ ಎಂಕ್ಲೆಗೆ ಇಜ್ಜಿ ಅಲ್ಪ ಓಡ್ಲೆ ತೊಂಬೋತೀರಿ ಓಡೆಲ್ಲ ತೊಂಬೋ ದಾಯ್ದಾಯಿನೆ ಒಳ್ಳೆ ಗೊತ್ತುಜಿ ಕೊನತ ನಾಯಿನ ದಕ್ಲೆಕ್ಕ ದಕ್ಕದು ಗೊತ್ತೀರಿ ಸರ್ ಎಂಕ್ಲೆಗೆ ಒಂಜಿ ನೆಕ್ಕೊಂದು ಬೋಡು ನ್ಯಾಯ ಬೋಡು ಅತ್ತಿ ಆರಿಗೆ ದಾದ ಆದನ್ನು ಬಂದು ನಾವು ದಾಲ ಅಜ್ಜಿ 4 ಜನ ಪೊಂಜೋಕ್ಳು ಸರ್ 4 ಜನ ಪೊಂಜೋಕ್ಳು ಇಪ್ಪುನ ಆಂಜೋಕ್ಳು ಅನ್ಪುನ ಏರ್ಲಜ್ಜಿ ಅಂಚೆ ಅದು ಇಪ್ಪುನಾಗ ಎಂಕ್ಲು ಪ್ರತಿ ಒಂಜಿ ಸಂಘ ಸಂಸ್ಥೆಲ ಜನಕ್ಕಳ ಪ್ರತಿಯೊರೆಲ್ಲ ಏನಂಚಿನ ಎಂಕ್ಲು ನ್ಯಾಯ ಓಡು ನನ್ನ ಏರಿಯಾಗಳು ಅಂಚೆ ಯಾರಬಲ್ಲಿ ನನ್ನ ಒಂಜಿ ಮುಂಜಾಗ್ರತೆ ಒಂದು ಇಲೆಗೆ ಲಾಸ್ಟ್ ಆವಡು ಆ ಜಂಟ ಏತಲ ದುಡ್ಡಿಪ್ಪು ಎಂಕ್ಲ ದಾಲಜ್ಜಿ ಎಂಕ್ಲು ಅಂದು ಕೆಲವು ಆತನ ಹೊಂಪೇರು ಕೆಲವು ಆತನಿಗೆ ಐಕಿತ್ತೆ ಕೆಲವು ಜನ ತುಂಬ ಬರೋಡು ಹೊಂಡೊಂದುಲ್ಲೇರು ಅಂಚೆ ಅದು ಎಂಕ್ಲ ಒಂದೆತ್ತ ಎಕ್ಕಡೆ ಎಂಕ್ಲಿಗೆ ಏನಾಯ್ತು ಎಂಕ್ಲಿಗೆ ನ್ಯಾಯ ಓಡು ನನ್ನ ಏರಿಯಾಗಳು ಅಂಚ ಆಯರಬಲ್ಲಿ ಬಾಬಾ ಮುಲ್ಪ ಎಂಕ್ಲ ಇಲ್ಲದ ಪಕ್ಕ ಬಾಬಣ್ಣೆ ಹೊಂಡದು ಆರ್ಯಾಗಳು ಅಂಚನೆ ಅವೇ ಜಂತೊಟ್ಟಿಗೆ ಹೋದು ಆ ಜಂತ ಏಳು ಮುಳ್ಳು ಪುರ ಪೊಡಿ ಅದು ಆ ಜನ ಲಾಸ್ಟ್ ಐಟೇ ತೀರ್ಮೈನ ಬಾಬಣ್ಣೆ ಹೊಂಡದು ತೆಕ್ಕಡ ಅಕ್ಕಲ್ಲ ಬತ್ತು ಪಾತಿ ಹಿಡಿದು ಪೋಯ್ರು ತೆಕ್ಕಲ್ಲ ಆ ಕೇಸ್ದ ಬಗೆಟ್ಟು ಏನು ದುಂಬಿಕೊಂಡು ನೋಡಿ ಹೊಂಡೊಂದುಲ್ಲೇರು ಅಕ್ಕಲೇ ವಿಚಾರ ಅಂಚ ಎಂಕ್ಲೈತೆ ಪ್ರತಿಯೊಂದು ಜನಕ್ಕಳೆಲ್ಲ ಸಂಘ ಸಂಸ್ಥೆಲ್ಲ ಮಾತಾಡಲ್ಲ ಎಂಕ್ಲು ದಯಮಾಲ್ತಕ್ಕೆ ಏನದಾಯ್ತು ಅಣ್ಣ ಎಂಕ್ಲು ನ್ಯಾಯ ಓಡು ಈ 4 ಜನ ಹೊಂಜೋಕ್ಲೆಗಳ ಆರೆಗಳ ನ್ಯಾಯ ತಿಕ್ಕೊಡು ಅನ್ನೋದು ಇದು ಮಾಡ್ಕೊಣ ಸರ್ ಅತ್ತೆ ಎಂಕ್ಲು ಆಂಜೋಕ್ಲಿ ಇರ್ಲಿ ಇಜ್ಜರು ಸರ್ ಎಂಕ್ಲು 4 ಜನ ಪೊಂಜೋಕ್ಲೆ ಇಪ್ಪನೆ ಎಂಕ್ಲೆ 3 ಜನಕ್ಕೂ ಮದುವೆ ಆದ್ಬೋದು 4 ಮೆಗ್ದಿ ಇಪ್ಪನೆ ಆಂಡ ಇಂಚಪುರ ಮನ್ಪೆರ ಬಲ್ಲಿಯತೆ ಸರ್ ಲೆತ್ತೊಂದು ಬೋದು ಈ ರೀತಿ ಒಂಜಿ ಜೀವಾಗ ಬೇಲೆ ನಿಜ ಲೆಕ್ಕ ರೋಡ್ ಹಿಡ್ದು ಹಾಕಿದ್ದು ಬೋಪುನ ಬಂಡ ಅರೇನೊಂಜಿ ಹಾಸ್ಪಿಟ್ಲಿಗೆ ಸೇರ್ಸೋದನ್ನ ಆತು ಸರ್ ಬೊಕ್ಕ ಎಂಕ್ಲಿ ಪೋತಾನ ಆತನೊಂಜಿ ಎಂಕ್ಲೆಲ್ಲ ಎತ್ತದು ಇಲ್ಲಲ್ಲ ಎತ್ತು ಪಂತುಲು ಇಂಚೆ ಆತು ದಾಲಜ್ಜಿ ಸರ್ ನಾಯಿನ ದಕ್ಕಲೆಕ್ಕ ದಕ್ಕದು ಬೋತೀರಿ ಸರ್ ರೋಡುಡು ಆತು ಹುಷಾರದಾರಿನ ಆ್ಯಕ್ಟಿಡ್ ಫೋನಾಗ ಆ್ಯಕ್ಟಿಡ್ಲ ತೊಗೋತಾನೆ ಬನ್ನ ಕನಕದ ಮಿತ್ತು ಬರ್ದ ರೋಡ್ ದಕ್ಕದು ಬೋತೀರಿ ಎಂಕ್ಲೆ ನ್ಯಾಯ ಕೊಡು ಸರ್ ಅತ್ತೆ ಎಂಕ್ಲೆಗೆ ನನ್ನ ಏರಿಯಾಗಳು ಅಂಚೆ ಯಾರಬಲ್ಲಿ ಇದೇಗೆ ಲಾಸ್ಟ್ ಅವಳು ಮಂಡ ಎಂಕ್ಲ ಜೀವ ಹೋಗಿ ನಾವು ನನ್ನ ಎಂಕ್ಲೆ ತಿಕ್ಕುಜಿ ನನ್ನ ಅಂಚೆನ ಯಾರಬಲ್ಲಿ ಅಂಡ ಆರ್ನ ತೀರ್ಬೋದು ಆರ್ನ ಮನಸ್ಸಿಗೆ ಒಂಜಿ ಸಮಾಧಾನ ಕೊಡು ಮನಸ್ಸಿಗೆ ಒಂಜಿ ಶಾಂತಿ ತಿಕ್ಕೊಡು ಆರೆಗ್ಲ ಅಂಚ ಒಂಜಿ ಸರ್ ನಿಕ್ಲ ಮಿತ್ತಲ ದಯಮಾಲ್ತದೆ ಎಂಕ್ಲಿಗೆ ಏನೋದಿಲ್ಲ ನ್ಯಾಯ ದೇಪದ ಸರ್ ಕಣ್ಣು ಪುರ ಮಿತ್ತ ದೊಂಬು ಐತೆ ಮಿತ್ತು ಪಾಡೋದು ಕಣ್ಣು ಪುರ ಬಾಯಿ ಒಂಜಿ ಬೊಟ್ಟು ನೀರು ಸಮತೆ ಕೊಡ್ತಿದ್ದೀರಿ ಸರ್ ಅರೇಗೆ
ಇನ್ನು ಈ ವಿಚಾರಕ್ಕೆ ಸಂಬಂಧಿಸಿದಂತೆ ಮೃತ ಶಿವಪ್ಪರ ಅಳಿಯ ಶಶಿ ಕೆರೆಮೂಲೆಯವರು ನೀಡಿದ್ದ ದೂರಿನಂತೆ ಪುತ್ತೂರು ನಗರ ಠಾಣೆಯ ಪೊಲೀಸರು ಮಿಲ್ ಮಾಲಕ ಹೆನ್ರಿ ತಾವ್ರೋ, ಸ್ಟ್ಯಾನಿ ಮೇಸ್ತ್ರಿ ಹಾಗೂ ಇನ್ನೋರ್ವರ ವಿರುದ್ಧ ದಲಿತ ದೌರ್ಜನ್ಯ ತಡೆ ಕಾಯ್ದೆಯಡಿ ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಈ ಘಟನೆಯ ಕುರಿತು ಶಿವಪ್ಪ ಅವರ ಕುಟುಂಬಸ್ಥರು ಮಾತ್ರವಲ್ಲದೆ ದಲಿತ ಸಂಘಟನೆಗಳು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದೆ. ಪ್ರಕರಣದ ತನಿಖೆಗೆ ಆಗ್ರಹಿಸಿ ಮತ್ತು ಮಾಲಕರನ್ನ ಕೂಡಲೇ ಬಂಧಿಸುವಂತೆ ಆಗ್ರಹಿಸಿ ಸಂಘಟನೆಗಳ ಮಂದಿ ಪುತ್ತೂರು ಸರ್ಕಾರಿ ಆಸ್ಪತ್ರೆ ಹಾಗೂ ಪುತ್ತೂರು ನಗರ ಠಾಣೆಯ ಮುಂದೆ ಜಮಾಯಿಸಿದ್ರು. ಭಾನುವಾರ ಬೆಳಗ್ಗೆ ಸಂಘಟನೆಯ ಕಾರ್ಯಕರ್ತರು ಹಾಗೂ ಶಿವಪ್ಪ ಅವರ ಕುಟುಂಬಸ್ಥರು ಮಿಲ್ ಬಳಿಗೆ ತೆರಳಿ ಅಲ್ಲಿ ಮಿಲ್ನ ಮಾಲಕರಿಗಾಗಿ ಹುಡುಕಾಟ ನಡೆಸಿ ಮಾಲಕರ ಬಂಧನಕ್ಕೆ ಆಗ್ರಹಿಸಿದ್ರು. ಜೊತೆಗೆ ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸಬೇಕು ಅಂತ ಆಗ್ರಹಿಸಿ ದಲಿತ ಸಂಘಟನೆಗಳ ಮುಖಂಡರು ಜೊತೆಗೆ ಹಿಂದೂ ಸಂಘಟನೆಗಳ ಮುಖಂಡರು ಪುತ್ತೂರು ಪೊಲೀಸ್ ಠಾಣೆಯ ಮೆಟ್ಟಿಲೇರಿದ್ದರು. ಇದೇ ವಿಚಾರಕ್ಕೆ ಸಂಬಂಧಿಸಿ ಬಿಜೆಪಿ ಮುಖಂಡ ಅರುಣಕುಮಾರ್ ಪುತ್ತಿಲ ಹಾಗೂ ದಲಿತ ಸಂಘಟನೆಗಳ ಪ್ರಮುಖರು ಪೊಲೀಸರ ಜೊತೆಗೆ ಮಾತುಕತೆ ನಡೆಸಿದರು. ಬಳಿಕ ಪೊಲೀಸರು, ಸಂಘಟನೆಗಳ ಪ್ರಮುಖರು, ಕಾರ್ಯಕರ್ತರು ಸಾಲ್ಮರದ ತಾವ್ರೋ ಇಂಡಸ್ಟ್ರೀಸ್ ಮಿಲ್ಗೆ ತೆರಳಿದ್ರು. ಇದೇ ವೇಳೆ ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ಅವರು ಕೂಡ ಸ್ಥಳಕ್ಕೆ ಭೇಟಿ ನೀಡಿದ್ದು ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸ್ ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈ ಸಂದರ್ಭದಲ್ಲಿ ಪೊಲೀಸರು ಮುಚ್ಚಿದ್ದ ಮಿಲ್ನ ಗೇಟ್ ತೆರೆದು ಮೃತದೇಹ ಸಾಗಿಸಿದ್ದ ಪಿಕಪ್ ಅನ್ನ ಜಪ್ತಿ ಮಾಡಿದ್ರು. ನವೆಂಬರ್ 17ರಂದು ಮೃತ ಶಿವಪ್ಪರ ಪಾರ್ಥಿವ ಶರೀರದ ದರ್ಶನ ಪಡೆದ ಶಾಸಕ ಅಶೋಕ್ ಕುಮಾರ್ ರೈ ಅವರು ಬಡವನಾಗಲಿ ಶ್ರೀಮಂತನಾಗಲಿ ಜೀವವೇ ಈ ಸಾವಿಗೆ ನಾನು ನ್ಯಾಯ ಕೊಡಿಸುತ್ತೇನೆ ಎನ್ನುವ ಭರವಸೆ ನೀಡಿದರು. ಈ ನಡುವೆ ಪ್ರಕರಣದ ತನಿಖೆ ಚುರುಕುಗೊಳಿಸಿದ್ದ ಪೊಲೀಸರು ಆರೋಪಿ ಸ್ಟ್ಯಾನಿ ಮೇಸ್ತ್ರಿ ಎಂಬವರನ್ನ ಬಂಧಿಸಿದ್ದಾರೆ. ಬಂಧಿತನನ್ನ ನ್ಯಾಯಾಲಯಕ್ಕೆ ಹಾಜರುಪಡಿಸಲಾಗಿದ್ದು ನ್ಯಾಯಾಂಗ ಬಂಧನ ವಿಧಿಸಲಾಗಿದೆ. ಸಾಲ್ಮರ ತಾವ್ರೋ ವುಡ್ ಇಂಡಸ್ಟ್ರೀಸ್ ಬಳಿ ಪೊಲೀಸರ ಕಾವಲು ಮುಂದುವರೆದಿದೆ. ಇನ್ನು ಪೊಲೀಸ್ ಉನ್ನತ ಅಧಿಕಾರಿಗಳು ಮೃತ ಶಿವಪ್ಪ ಅವರ ಮನೆಗೆ ಭೇಟಿ ನೀಡಿದ್ದು ಮನೆ ಮಂದಿಯಿಂದ ಪ್ರಕರಣದ ಕುರಿತು ಮಾಹಿತಿ ಪಡೆದುಕೊಂಡಿದ್ದಾರೆ. ನಾನು ಶಿವಪ್ಪರವರ ಅಳಿಯ ಶಶಿ ಕೆರೆಮೂಲೆ ಅಂತೇಳಿ ನಿನ್ನೆ ಈ ಥರ ಒಂದು ಘಟನೆ ಆಗಿದ್ದಂತೆ ನನಗೆ ನನ್ನ ಮಗಳು ಫೋನ್ ಮಾಡಿ ಹೇಳಿದ್ಲು, ತಾತ ಇಲ್ಲಿ ರೋಡ್ ಸೈಡ್ ಬದ್ದೆ ಯಾರೋ ಮಲಗಿಸಿ ಹೋಗಿದ್ದಾರಪ್ಪ, ತಾತ ಏನು ಮಾತಾಡ್ತಿಲ್ಲ ಅಂತೇಳಿ ಜೋರಾಗಿ ಕೂಗಿ ನನಗೆ ಕಾಲ್ ಮಾಡಿದ್ಲು. ಆವಾಗಲೇ ನಾನು ನಮ್ಮ ಇಬ್ಬರು ಆಟೋ ಡ್ರೈವರ್ ಇದ್ದಾರೆ ಮಹೇಶ್ ಅಂತೇಳಿ, ಅವರಿಗೆ ಕಾಲ್ ಮಾಡಿಬಿಟ್ಟು ಹರೀಶ್ ಮಹೇಶ್ವರಿ ಈ ಥರ ಏನು ಆಗಿದೆ ಅಂತ ನೀವು ಜಸ್ಟ್ ಸ್ವಲ್ಪ ಹೋಗಿ ಅಲ್ಲಿ ನೋಡಿ ಅಂತೇಳಿ. ಆವಾಗ ಅವರು ಅರ್ಜೆಂಟಾಗಿ ನಾವು ಹೇಳಿದ್ದು, ನನಗೆ ಅವ್ರ ಮನೆಯಿಂದ ಕಾಲ್ ಮಾಡಿದರು, ಅವ್ರ ಮಗಳು ಕಾಲ್ ಮಾಡಿದರು. ಹಾಗೆ ನಾನು ಹೋಗ್ತಾ ಇದ್ದೀನಿ ಸೆಷನ್, ಈಗ ಹೋಗಿ ನಿಮಗೆ ಕಾಲ್ ಮಾಡ್ತೀನಿ ಅಂದರು. ನಾನು ಹೋಗಿ ನನಗೆ ಆವಾಗಲೊಂದು 2 ಸೆಕೆಂಡಲ್ಲಿ ನಾನು ಕಾಲ್ ಮಾಡಿದರು, ಸೆಷನ್ನ ಈ ಥರ ಅವರು ರೋಡಲ್ಲಿ ಮಲಗಿದ್ದರು, ನೋಡುವಾಗ ಅವರು ಡೆಡ್ ಆಗಿದ್ದಾರೆ ಅಂದರು. ನೀವು ನಾನಂದೆ, ನೀವು ಅವ್ರ ಜೊತೆ ಅವ್ರ ಮನೇಲಿ ಅವರ ಮುಂದೆ ಏನು ಹೇಳ್ಬೇಡಿ, ನೀವು ಇಮಿಡಿಯೇಟ್ಲಿ ಆದರ್ಶ ಹಾಸ್ಪಿಟ್ಲಿಗೆ, ಹತ್ತಿರ ಆದರ್ಶ ಹಾಸ್ಪಿಟ್ಲ್ ನಮಗೆ ಬರುತ್ತೆ, ಅಲ್ಲಿ ಕರ್ಕೊಂಡು ಹೋಗಿ ಅಂದೆ. ಅಲ್ಲಿ ಕರ್ಕೊಂಡು ಹೋದರು. ಆವಾಗ ನಾನು ಬಸ್ಸಿಂದ ನನ್ನ ಮಿಶ್ರೋಡಲ್ಲಿ ಕೆಲಸ ಇತ್ತು, ನನಗೆ ಬರಬೇಕಾದ್ರೆ ನನಗೆ ಒಂದೂವರೆ ತಾಸು ಬೇಕಾಗುತ್ತೆ. ಆನಂತರ ಬಂದು ನಾನು ಹಾಸ್ಪಿಟ್ಲಿಗೆ ಹೋಗುವಾಗ ನಮ್ಮ ಮಾವನ ತಮ್ಮನ ಮಗ ಅವರು ಹೋಗಿದ್ದರು ಅಂತ ಅವರಲ್ಲಿ ಹೇಳಿದ್ರಂತೆ. ನನಗೆ ಹಾಸ್ಪಿಟ್ಲ್ ಹೊರಗಡೆ ಅವರಿದ್ದರು, ಅಂದರು, ಬಾವ ಈ ಥರ ನಾನು ಡಾಕ್ಟ್ರನಲ್ಲಿ ಮಾತಾಡಿದರು, ಅದು ಆಲ್ರೆಡಿ ಹಾಸ್ಪಿಟ್ಲಿಗೆ ಬರೋ ಮುಂಚೆನೇ ಡೆಡ್ ಆಗಿದೆ ಅಂದರು. ಮತ್ತು ಡೆಡ್ ಆದ ಬಾಡಿಯನ್ನು ಇಟ್ಕೊಳ್ಳೋದು ಬೇಡ, ನೀವು ಮನೆಗೆ ಕೊಂಡೋಗಿ ಮತ್ತು ಅದಕ್ಕೆ ಸಂಬಂಧಪಟ್ಟ ಕೆಲವು ದಾಖಲೆ, ಅಂದರೆ ಈಗ ಡೆತ್ ಸರ್ಟಿಫಿಕೇಟ್ ಇಶ್ಯೂ ಆಗಬೇಕಿದ್ದರೆ ಅದಕ್ಕೊಂದು ಫಾರ್ಮೆಟ್ ಕೊಟ್ಟಿದ್ದಾರೆ, ಇದರಲ್ಲಿ ಅವ್ರದ್ದು ಅಡ್ರೆಸ್ ಪ್ರೂಫ್ ಫಿಲ್ ಮಾಡಿ ಕೊಡಬೇಕಾ ಅಂದರು. ಅದಕ್ಕೆ ನಾನು ಆಯಿತು ಬಾಡಿಯನ್ನಾಗಂದರೆ ಆಂಬುಲೆನ್ಸ್ಗೆ ಹಾಕಿಬಿಟ್ಟು ಮನೆಗೆ ಕರ್ಕೊಂಡು ಬಂದೆ. ಅದು ಕೂಡ ನಮಗೆ ಇದೊಂದು ಬಾಡಿಯನ್ನು ರೋಡಲ್ಲಿ ಆ ಥರ ಅಮಾನೀಯವಾಗಿ ಮಲಗಿಸಿ ಹೋದ್ರು ಅಂತೇಳಿ ನನಗೆ ತುಂಬ ನೋವಾಗಿ, ನಾನು ನಾವು ಮಾಡಬೇಕಾದ ಕೆಲಸ ಪೊಲೀಸ್ ಇನ್ಫಾರ್ಮೇ ಮಾಡಬೇಕಾಗುತ್ತೆ. ನಾನು ಕೂಡಲೇ ಹೋಗಿಬಿಟ್ಟು ಅವರ ಮಗಳನ್ನು ಕರ್ಕೊಂಡು ಹೋಗ್ಲಿಕ್ಕೆ ಅಂದರೆ ಅವರು ಪಾಪ ಇಲ್ಲಿ ದುಃಖದಲ್ಲಿದ್ದರು. ಅದನ್ನು ನಾನು ಅವರ ಹೆಸರಲ್ಲಿ ಕಂಪ್ಲೇಂಟ್ ಕೊಟ್ಟೆ, ಪೊಲೀಸ್ ಸ್ಟೇಷನ್ ಹೋಗಿ ಕಂಪ್ಲೇಂಟ್ ಕೊಟ್ಟೆ. ಕಂಪ್ಲೇಂಟ್ ಮತ್ತು ಕಂಪ್ಲೇಂಟ್ ತೊಗೊಂಡ್ರು. ಆನಂತರ ಇಮಿಡಿಯೇಟ್ ಪೊಲೀಸ್ ಮನೆಗೆ ಬಂದು ಇಲ್ಲಿ ಮಾಜಾರು ಮಾಡಿಕೊಂಡು ಅವರಲ್ಲಿ ಕರೆಕ್ಟಾಗಿ ಅವ್ರದ್ದು ಏನು ವಿಷಯ, ಏನು ಈ ದುರ್ಘಟನೆ ಹೇಗೆ ನಡೆಯುತ್ತಂದರೆ ಆ ಮಕ್ಕಳಲ್ಲಿ ಅವರು ಮಾಹಿತಿ ಕಲೆಕ್ಟ್ ಮಾಡಿಕೊಂಡು, ಆನಂತರ ನಮಗೆ ಈ ಬಾಡಿ ಈ ಥರ ಸಾವಿನ ಮೇಲೆ ಸಂಶಯ ಇದೆ, ಅದಕ್ಕೋಸ್ಕರ ನಾವು ಅದು ಪೋಸ್ಟ್ಮಾರ್ಟಮ್ ಮಾಡಿಕೊಂಡು ನಮಗೆ ಸರಿಯಾಗಿ ಅದರ ಮಾಹಿತಿ ತಿಳ್ಕೊಳ್ಬೇಕು ಸರ್ ಅಂದೋದಕ್ಕೆ ನಾವು ಮತ್ತು ಸರ್ಕಾರಿ ಆಸ್ಪತ್ರೆಗೆ ಬಾಡಿನ ಶಿಫ್ಟ್ ಮಾಡಿಕೊಂಡು ಮೊನ್ನೆ ನೈಟು ಪೋಸ್ಟ್ಮಾರ್ಟಮ್ ಆಯಿತು. ಮತ್ತು ನಿನ್ನೆ ಅವ್ರದ್ದು ಅಂತಿಮ ಸಂಸ್ಕಾರ ಕಾರ್ಯಕ್ರಮ ಎಲ್ಲ ನಡೆದೋಯ್ತು. ಮತ್ತು ಈಗ ಅಂದರೆ ಅವ್ರದ್ದು ಹೆನ್ರಿ ತಾವ್ರೋ, ಅಂದರೆ ತಾವ್ರೋ ವುಡ್ ಇಂಡಸ್ಟ್ರಿನ ಮಾಲೀಕರು, ಅವರ ಜೊತೆ ಕೆಲಸಕ್ಕೆ ಹೋಗಿರೋದ್ರಿಂದ ನಮಗೆ ಮತ್ತು ಸ್ಟ್ಯಾನಿ ಮೇಸ್ತ್ರಿ
ಸ್ಟ್ಯಾನಿ ಮೇಸ್ತ್ರಿ ಮತ್ತು ಇವರು ಇನ್ನೊಬ್ಬರು ಅವ್ರದ್ದು ಯಾರು ನಮಗೆ ಪರಿಚಯ ಇಲ್ಲ. ಸ್ಟ್ಯಾನಿ ಮೇಸ್ತ್ರಿ ಮತ್ತು ಎನ್ರಿತಾ ಅವ್ರದ್ದು ನಮ್ಮ ಮನೆಯವ್ರಿಗೆ ಒಳ್ಳೆ ಪರಿಚಯ, ಯಾಕಂದರೆ ಅವರು ಹೆಚ್ಚಾಗಿ ಅವ್ರ ಜೊತೆ ಕೆಲಸ ಹೋಗಿರೋದ್ರಿಂದ ಇವ್ರಿಗೆ ಮನೆಯವ್ರಿಗೆ ಪರಿಚಯ. ಹಾಗೆ ನಾನು ಯಾಕೆಂದರೆ ನಾವು ನಿನ್ನೆ ಈ ಸಾವು ಆಗುವ ಮುಂಚೆ ಅವರೇ ಜಸ್ಟ್ ಒಂದು ಅರ್ಧ ಗಂಟೆ ಕೆಲಸ ಅಂದೋದಕ್ಕೆ ಅವ್ರು ಕರ್ಕೊಂಡೋದಕ್ಕೆ ನಾವು ಅವ್ರ ಮೇಲೇ ಕಂಪ್ಲೇಂಟ್ ಮಾಡ್ತಿರೋದು. ಯಾಕಂದರೆ ಈ ಸಾವಿಗೆ ಕಾರಣರು ಅವರೇ ಆಗಿರ್ತಾರೆ. ಯಾಕಂದರೆ ಅವ್ರು ಹೇಗೆ ಮರಣ ಹೊಂದಿದ್ರಿಂದ ಅವ್ರಿಗೆ ಖಂಡಿತ ಗೊತ್ತಿದೆ, ಸಂಪೂರ್ಣ ಮಾಹಿತಿ ಅವ್ರಿಗೆ ಗೊತ್ತಿದೆ. ಇವ್ರು ಪಾಪ ಈ ಬಡ ಸಂಸಾರಕ್ಕೆ ಅದೊಂದು ಅವರ ಸಾವಿಗೆ ಕಾರಣ ಏನು ಅನ್ನೋದು ಬೇಕಾಗಿ ನಾವು ಅವ್ರ ಮೇಲೆ ದೂರು ಕೊಟ್ಟಿದ್ದೇವೆ. ಅದರಲ್ಲಿ ಒಬ್ಬ ಸ್ಟ್ಯಾನಿ ಅನ್ನೋದ್ರನ್ನೊಬ್ಬರನ್ನು ಅರೆಸ್ಟ್ ಮಾಡಿದ್ದಾರೆ, ಏನೋ ಜೈಲಿಗೆ ಕಳಿಸಿದ್ದಾರೆ ಅಂತ ಪೊಲೀಸ್ ಇನ್ಫಾರ್ಮ್ ಮಾಡಿದರು. ಮತ್ತು ತಾವರ ವುಡ್ ಇಂಡಸ್ಟ್ರೀಸ್ನ ಮಾಲೀಕ ಎನ್ರಿತಾ ಅವರು ಇನ್ನೂ ಕೂಡ ಪತ್ತೆ ಆಗಿಲ್ಲ. ಅವರ ಪತ್ತೆಗೆ ಇವರು ಪೊಲೀಸರು ಏನೋ ಸಂಚು ನಡೆಸ್ತಾ ಇದ್ದಾರೆ ಅಂತ ನಮಗೆ ಮಾಹಿತಿ ಬಂದಿದೆ. ಈಗ ಬೇರೆ ಪೊಲೀಸ್ ಅಧಿಕಾರಿಗಳು ಬಂದರೆ ನಿನ್ನೆ ಇವತ್ತು ಬೆಳಿಗ್ಗೆ ನಮ್ಮದು DYSP ಬಂದರು, ಇಲ್ಲಿ ಸಲಾಮ್ ಹಾಜರು ಮಾಡಿಕೊಂಡ್ರು. ಮತ್ತು ಈ ಶಾವ್ ಹೇಗೆ ನಡೀತಮ್ಮಂತೆ ಅವರ ಪಾಪ ಉಷಾ ಮತ್ತು ಅವರ ಪತ್ನಿಯಲ್ಲಿ ಕರೆಕ್ಟಾಗಿ ಮಾಹಿತಿ ಕಲೆಕ್ಟ್ ಮಾಡಿಕೊಂಡು ಮತ್ತು ಇವರಿಗೆ ಈ ನ್ಯಾಯ ಖಂಡಿತವಾಗಿ ನಿಮಗೆ ನ್ಯಾಯ ತೆಗೆಸಿಕೊಡ್ತೀವಿ ಅಂತೇಳಿ ಭರವಸೆ ಕೊಟ್ಟು ಹೋಗಿದ್ದಾರೆ ಸರ್. ಇನ್ನು ಆದಿದ್ರಾವಿಡ ಸಮಾಜ ಸೇವಾ ಸಂಘದ ಪ್ರಮುಖರು ನವೆಂಬರ್ 18ರಂದು ರಾತ್ರಿ ಪೊಲೀಸ್ ಠಾಣೆಗೆ ಹೋಗಿ ಆರೋಪಿಗಳನ್ನ ತಕ್ಷಣವೇ ಬಂಧಿಸುವಂತೆ ಮನವಿ ಮಾಡಿದ್ದಾರೆ. ಪ್ರಮುಖ ಆರೋಪಿಯಾಗಿರುವ ತಾವ್ರೋ ವುಡ್ ಇಂಡಸ್ಟ್ರೀಸ್ನ ಮಾಲಕ ಹೆನ್ರಿ ತಾವ್ರೋ ಅವರನ್ನ ಪೊಲೀಸರು ಬಂಧಿಸಬೇಕಾಗಿದೆ. ತಕ್ಷಣ ಬಂಧಿಸದಿದ್ದಲ್ಲಿ ಆದಿದ್ರಾವಿಡ ಸಮಾಜ ಸೇವಾ ಸಂಘದಿಂದ ದಲಿತ ಸಂಘಟನೆಗಳನ್ನು ಸೇರಿಸಿಕೊಂಡು ಪ್ರತಿಭಟನೆ ನಡೆಸಲಿದ್ದೇವೆ ಎಂದು ಆದಿದ್ರಾವಿಡ ಸಮಾಜ ಸೇವಾ ಸಂಘದ ತಾಲೂಕು ಅಧ್ಯಕ್ಷ ಬಾಬು ಮರಿಕೆ ಹೇಳಿದ್ದಾರೆ. ಕರ್ನಾಟಕ ರಾಜ್ಯ ಆದಿದ್ರಾವಿಡ ಸಮಾಜ ಸೇವಾ ಸಂಘ ಪುತ್ತೂರು ತಾಲೂಕು ಘಟಕದ ತಾಲೂಕು ಅಧ್ಯಕ್ಷ ಬಾಬು ಮರಿಕೆ ನಾನು. ನಮಸ್ಕಾರ. ಅಂದರೆ ನಮ್ಮ ಸಮುದಾಯದ ಒಬ್ಬರು ಕೆರೆಮೂಲೆ ನಿವಾಸಿ, ಪುತ್ತೂರು ತಾಲೂಕಿನ ಕೆರೆಮೂಲೆ ನಿವಾಸಿ ಶಿವಪ್ಪರವರು ಮೊನ್ನೆ ತಾನೇ 16 ತಾರೀಕಿಗೆ ಪುತ್ತೂರು ತಾಲೂಕಿನಲ್ಲಿ ಹೆನ್ರಿ ತಾವ್ರವರ ತಾವ್ರೋ ಫರ್ನಿಚರ್ ಮಿಲ್ಲಿಗೆ ಕೆಲಸಕ್ಕೆ ಕರ್ಕೊಂಡು ಹೋಗಿದ್ದರು. ಹಾಗೆ ಹೋದವರು ಮಧ್ಯಾಹ್ನ ಒಂದು 11 ಗಂಟೆ ಹೊತ್ತಿಗೆ ಅವರು ಮರಣ ಹೊಂದಿ ಅವರ ಜೀವವನ್ನು ಒಂದು ಇದರಲ್ಲಿ ಪಿಕಪ್ ವಾಹನದಲ್ಲಿ ಪಿಕಪ್ನ ಮೇಲೆ ರೀಪು ತುಂಬಿಸಿ ಅದರ ಮೇಲೆ ಮಲಗಿಸಿಕೊಂಡು ಬಂದು ಮಧ್ಯಾಹ್ನ ಅವರ ಮರಣ ಹೊಂದಿದ ಶರೀರವನ್ನು ಮನೆ ಹತ್ತಿರ ತಗೊಂಡು ಬಂದು ಅವರ ಮಗಳನ್ನು ಕರೆದು ನಿಮ್ಮ ತಂದೆ ಹೀಗೆ ಆಗಿದ್ದಾರೆ ಅಂದರೆ ಅದರ ವಿಷಯ ಹೇಳಿಲ್ಲ ಕೂಡ, ಕರೆದು ಇವರನ್ನು ಎಳೆದು ಕೆಳಗೆ ಹಾಕಿ ಅಂತ ಹೇಳಿದ್ರಂತೆ. ಅಂದರೆ ಒಂದು ಸತ್ತಂಥ ವ್ಯಕ್ತಿಯನ್ನು ಅವರು ಯಾವ ರೀತಿಯಲ್ಲಿ ಸತ್ತಿದ್ದಾರೋ ನಮಗೂ ಗೊತ್ತಿಲ್ಲ, ಒಂದು ಸಂಶಯ ಅಂದರೆ ನಮಗೆ ಆಸ್ಪತ್ರೆಯ ವರದಿ ಪ್ರಕಾರ ಅವರು ಹಾರ್ಟ್ ಅಟ್ಯಾಕ್ ಆಗಿದ್ದಾರೆ ಅಂತ ತಿಳಿದಿದೆ. ಆದರೂ ನಾವು ಸಂಶಯ ವ್ಯಕ್ತಪಡಿಸಿದ್ದೇವೆ. ಆದರೂ ಒಂದು ಮಾನವೀಯ ನೆಲೆಯಲ್ಲಿ ಅವರು ಆಸ್ಪತ್ರೆಗೆ ಕೊಂಡೋಗಬೇಕಿದ್ದಂಥ ಒಂದು ಬೇಕಿತ್ತು. ಅದನ್ನು ಮಾಡದೆ ಅವರು ಮನೆ ಹತ್ತಿರ ತೆಗೆದುಕೊಂಡು ಬಂದು ಒಂದು ಅಮಾನವೀಯ ರೀತಿಯಲ್ಲಿ ಕೆಳಗೆ ಹಾಕಿ ಒಂದು ಥರ ರಸ್ತೆ ಬದಿಯಲ್ಲಿ ಮಲಗಿಸಿ ಹೋಗಿರ್ತಾರೆ. ಇದು ಒಂದು ನಮ್ಮ ಸಮುದಾಯಕ್ಕೆ ಮಾಡಿದ ಘೋರ ಅನ್ಯಾಯ ಅಂತ ಹೇಳಿ ನಾವು ಪುತ್ತೂರಿಗೆ ಅವರ ಬಗ್ಗೆ ಅವರ ಅಳಿಯ ಶಶಿ ಕೆರೆಮೂಲೆ ಅವರು ಇಲ್ಲಿ ಕಂಪ್ಲೇಂಟ್ ಮಾಡಿರ್ತಾರೆ. ಹಾಗೆ ನಾವು ಸಂಘಟನೆಯವರು ಬಂದು ಮೊನ್ನೆ 16 ರಾತ್ರಿ 1 ಗಂಟೆವರೆಗೆ ಇಲ್ಲಿ ಕಾದು ಪೊಲೀಸರ ಮುಖಾಂತರ ಅವರಿಗೆ ಒತ್ತಡ ಹಾಕಿದ್ವಿ. ಅಂದರೆ ಪೊಲೀಸರನ್ನು ಹೇಳಿ ಅವರನ್ನು ಅರೆಸ್ಟ್ ಮಾಡಬೇಕಂತ. ಹಾಗೆ ಅವರು ಹೇಳಿದರು ನಾವು ಖಂಡಿತ ಅದು ಮಾಡ್ತೇವೆ ಅಂತ ಒಂದು ಭರವಸೆ ಕೊಟ್ಟಿದ್ದರು. ಅದು ಆಗಿ ಮರುದಿವಸ 17ಕ್ಕೂ ನಾವು ಇಲ್ಲಿ ಸೇರಿ ಒಂದು ಸಾಧಾರಣ ಒಂದು 100-150 ಮಂದಿ ನಮ್ಮ ಸಮುದಾಯದ ಸೇರಿ ಪೊಲೀಸ್ ಸ್ಟೇಷನ್ಗೆ ಬಂದು ಮುತ್ತಿಗೆ ಹಾಕಿದ್ದು. ಆವಾಗಲೂ ಕೂಡ ಅವರು ಭರವಸೆಯನ್ನು ಕೊಟ್ಟರು ಬಂಧಿಸ್ತೇವೆ ಅಂತೇಳಿ. ಆದರೂ ಇನ್ನೂ ಅವರು ಹೆನ್ರಿ ತಾವ್ರನ್ನು ಬಂಧಿಸಿಲ್ಲ. ನಮಗೆ ಏನು ಬೇಕಂದರೆ ಆ ಮಾಲಕ ಈ ರೀತಿ ಮಾಡಿದ್ರಿಂದ ಏನೋ ಒಂದು ಸಂಶಯ ಇರುವುದರಿಂದ ನಮಗೆ ಅವರನ್ನು ಆದಷ್ಟು ಬೇಗ ಬಂಧಿಸಬೇಕಂತ ನಾವು ಇವತ್ತು ಕೂಡ ಒಂದು ಮನವಿಯನ್ನು ಮಾಡಿದ್ದೇವೆ ನಮ್ಮ ತಾಲೂಕು ಸಂಘಟನೆ ವತಿಯಿಂದ. ಅಂದರೆ ನಮ್ಮ ಸಂಘದ ಎಲ್ಲ ಸಮುದಾಯದ ಎಲ್ಲ ಸದಸ್ಯರು ನಮಗೆ ಒತ್ತಡ ಹಾಕ್ತಿದ್ದಾರೆ. ಏನು ನಮ್ಮ ಸಮುದಾಯ ಈ ರೀತಿಯ ಅಮಾನವೀಯವಾಗಿ ಮಾಡಿದ್ದರಿಂದ ನಮಗೆ ನ್ಯಾಯ ದೊರಕಿಸಿಕೊಡಬೇಕು. ಹಾಗೆ ಸಂಘದ ಅಧ್ಯಕ್ಷನಾಗಿ ನಾನು ಕೂಡ ನನ್ನ ಕರ್ತವ್ಯವನ್ನು ಮಾಡಬೇಕಾಗ್ತದೆ. ಹಾಗಾಗಿ ಇವತ್ತು ಕೂಡ ನಾವು ಒಂದು ಮನವಿಯನ್ನು ಕೊಟ್ಟಿದ್ದೇವೆ. ಒಂದು ನಾಳೆ ದಿವಸ ಅವರು ಬಂಧಿಸದಿದ್ದರೆ ಮುಂದೆ ನಾವು ಯಾವ ರೀತಿಯಲ್ಲಿ ನಾವು ಒಂದು ಕ್ರಮ ತೆಗೆದು ಮಾಡಬೇಕು, ನಮ್ಮ ವತಿಯಿಂದ ಏನು ಮಾಡಬೇಕಂತ ಹೇಳಿ ನಾವು ಕೂಡ ಒಂದು ಚರ್ಚಿಸಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನಾವು ಬಂಧಿಸದಿದ್ದರೆ ಒಂದು ನಮ್ಮ ಸಮುದಾಯವನ್ನು ಸೇರಿಸಿ ಹಾಗೂ ಅವರ ಆ ವ್ಯಕ್ತಿಯ ಮೇಲೆ ತುಂಬ ಜನರಿಗೆ ನೆರೆಕರೆಯರು ಕೂಡ ಆ ವ್ಯಕ್ತಿಯ ಮೇಲೆ ಒಂದು ರೀತಿಯಲ್ಲಿ ಅವರು ಕೆಟ್ಟ ವ್ಯಕ್ತಿ ಅಂತ ಹೇಳ್ತಾರೆ, ಆ ವ್ಯಕ್ತಿ ಸರಿಯಿಲ್ಲ ಅಂತ ಹೇಳ್ತಾರೆ. ಅವರು ಕೂಡ ನಮ್ಮ ಜೊತೆ ಸೇರ್ತಾರೆ ಅಂತ ಒಂದು ಹೇಳಿದ್ದಾರೆ, ನಾವು ಸಹ ಬರ್ತೇವೆ ಅಂತೇಳಿ. ಹಾಗಾಗಿ ಆ ರೀತಿ ಆಗದಂತೆ ನಮ್ಮ ಈ
ನಮ್ಮ ಪೊಲೀಸ್ ಆರಕ್ಷಕರು ಅವಕಾಶ ಕೊಡಬಾರ್ದು. ಹಾಗಾಗಿ ನಮ್ಮ ಈ ಒಂದು ಮನವಿಯನ್ನು, ನಮಗೆ ಅದು ಅನ್ಯಾಯವನ್ನು ಸರಿಪಡಿಸಿಕೊಡ್ಬೇಕಂತೇಳಿ ನಾನು ನಿಮ್ಮ ಮಾಧ್ಯಮದ ಮುಖಾಂತರ ಕೇಳಿಕೊಳ್ಳುತ್ತೇನೆ. ಹಾಗೆ ನಾಳೆ ಬೆಳಿಗ್ಗೆ ನಾವೊಂದು ಅವರಿಗೆ ಮನವಿಯಲ್ಲಿ ಗಡುವು ಕೊಟ್ಟಿದ್ದೇವೆ. ನಾಳೆ ಬೆಳಿಗ್ಗೆ ಅವರನ್ನು ಅರೆಸ್ಟ್ ಮಾಡಬೇಕಂತೇಳಿ. ಅಂದರೆ ಅವರು ಹೇಳ್ತಾರೆ ನಮಗೆ ಬೇರೆ ಬೇರೆ ಕಡೆ ಕಳಿಸಿದ್ದೇವೆ, ಅವರನ್ನು ಅರೆಸ್ಟ್ ಆಗ್ತದೆ ಅಂತ ಹೇಳ್ತಾರೆ. ಆದರೂ ನಮಗೆ ಒಂಥರ ಅನುಮಾನ ಉಂಟು ಇನ್ನೂ ಬಂಧಿಸಿರೋ. ಅಂದರೆ ಅವರಿಗೆ ಯಾವುದೇ ರೀತಿಯ ರಾಜಕೀಯ ಒತ್ತಡ ಇರ್ಬೋದಾ ಅಥವಾ ಅವರನ್ನು ಯಾರೋ ರಕ್ಷಣೆ ಮಾಡ್ತಿದ್ದಾರೆ ಅಂತ ನಮಗೆ ಗೊತ್ತಿಲ್ಲ. ಹಾಗಾಗಿ ನಮಗೆ ಅಂದರೆ ಹೋರಾಟ ಅದೊಂದು ಶಾಂತಿಯುತವಾಗಿರ್ತದೆ. ಮುಂದೆ ಯಾವುದೇ ರೀತಿಯಲ್ಲಿ ಒಂದು ಉಗ್ರ ಹೋರಾಟಕ್ಕೆ ಅವರು ಪೊಲೀಸ್ನವರು ಕೂಡ ಅವಕಾಶ ಕೊಡಬಾರ್ದು. ಅವರನ್ನು ಆದಷ್ಟು ಶೀಘ್ರ ಬಂಧಿಸಬೇಕಂತ ನಾನು ಮಾಧ್ಯಮದ ಮೂಲಕ ನಮ್ಮ ಸಮುದಾಯದಿಂದ ಒತ್ತಾಯ ಮಾಡ್ತಿದ್ದೆ. ಧನ್ಯವಾದಗಳು. ಆದರೆ ಘಟನೆಯ ಕುರಿತಂತೆ ತಮ್ಮ ವಿರುದ್ಧ ಕೇಳಿಬರ್ತಾ ಇರುವ ಆರೋಪಗಳನ್ನು ಮಿಲ್ನ ಮಾಲಕರ ಪುತ್ರ ಅಲ್ಲಗಳೆದಿದ್ದಾರೆ. ಮೃತ ಶಿವಪ್ಪರ ಮೃತದೇಹವನ್ನು ರಸ್ತೆ ಬದಿ ಎಸೆದು ಹೋಗಿಲ್ಲ, ಮಾನವೀಯತೆ ತೋರಿದ್ದೇವೆ. ಅನಾರೋಗ್ಯಕ್ಕೆ ಈಡಾದ ಶಿವಪ್ಪ ಅವರ ಕುರಿತು ಅವರ ಮನೆ ಮಂದಿಗೆ ತಂದೆಯವರು ತಿಳಿಸಿಯೇ ಹೋಗಿದ್ದಾರೆ. ಎಲ್ಲೂ ಆರೋಪ ಬಂದಂತೆ ರಸ್ತೆ ಬದಿ ಎಸೆದು ಹೋಗಿಲ್ಲ. ಕೆಲಸದ ವೇಳೆ ಶಿವಪ್ಪ ಅವರು ಅಸ್ವಸ್ಥಗೊಂಡು ವಾಹನದ ಹಿಂದೆ ಮಲಗಿದ್ರು. ಆಗ ನಾವು ನೀರು ಕೊಟ್ಟು ಎಬ್ಬಿಸಲು ಯತ್ನಿಸಿದ್ದೇವೆ. ಅಲ್ಲಿಂದ ನೇರವಾಗಿ ಶಿವಪ್ಪ ಅವರ ಮನೆಗೆ ಬಂದು ಮನೆಯವರಿಗೆ ವಿಷಯ ತಿಳಿಸಿ ಅದೇ ದಾರಿಯಲ್ಲಿ ಹೋಗ್ತಾ ಇದ್ದ ರಿಕ್ಷಾವನ್ನ ನಿಲ್ಲಿಸಿ ಅದರಲ್ಲಿ ಶಿವಪ್ಪರನ್ನ ಕುಳ್ಳಿರಿಸಿ ಬಳಿಕ ಅವರನ್ನ ಆಸ್ಪತ್ರೆಗೆ ಕರೆದೊಯ್ಯುವಂತೆ ಮನೆ ಮಂದಿಗೆ ತಿಳಿಸಿದ್ದೇವೆ. ಈ ನಡುವೆ ನನ್ನ ತಂದೆ ನೇರವಾಗಿ ಪೊಲೀಸ್ ಸ್ಟೇಷನ್ಗೆ ಹೋಗಿ ಅಲ್ಲಿ ನಡೆದ ಘಟನೆಯ ಕುರಿತು ಲಿಖಿತವಾಗಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ಅಲ್ಲಿ ಪೊಲೀಸರು ನೀವು ಇನ್ನು ಹೋಗಿ ಮತ್ತೆ ಕರೀತೇವೆ ಎಂದು ಹೇಳಿ ಕಳುಹಿಸಿದ್ದಾರೆ ಎಂದು ಮಾಲಕರ ಪುತ್ರ ಕಿರಣ್ ಎಂಬುವರು ತಿಳಿಸಿದ್ದಾರೆ. ಇದು ಸರಿಯಾಗಿ ಹೇಳುವುದಂತ ಹೇಳಿದರೆ, ನನ್ನಪ್ಪ ಅಂದರೆ ನಮ್ಮ ಮಿಲ್ಲಲ್ಲಿ ತುಂಬ ವರ್ಕ್ ಲೋಡ್ ಇದ್ದ ಕಾರಣ ನಾವು ಹೊರಗಿಂದ 2 ಸಪ್ರೇಟ್ ಜನರನ್ನು ತಂದ್ವಿ. ಒಬ್ಬರು ನಮಗೆ ಗುರ್ತಿದ್ದವರು, ಪ್ಲಸ್ ನಮ್ಮಲ್ಲಿ ತುಂಬ ಸಲ ವರ್ಕ್ ಎಲ್ಲ ಮಾಡಿದ್ದಾರೆ. ಸೊ ಅವರ ಅಂಡರಲ್ಲಿ ನಮ್ಮ ಈಗ ಇವರು ಬಂದಿರೋದು. ಇವರು ಬಂದು ನಾವು ಈಗ ನಮ್ಮ ಮನೆಯಿಂದ ನಾವು ಲೋಡ್ ತಗೊಂಡು ನಮ್ಮೊಂದು ಡ್ಯಾಮಿದು ವರ್ಕಿಗೋಸ್ಕರ ನಾವು ಲೋಡ್ ತಗೊಂಡು ಹೋಗ್ತಾ ಇದ್ವಿ. ಒಂದು ಜಾಗದಲ್ಲಿ ಅನ್ಲೋಡು ಸಹ ನಮ್ಮದು ಎಲ್ಲ ಕ್ಲಿಯರ್ ಆಗಿ ಆಗಿದೆ. 2ನೇ ಲೊಕೇಶನ್ಗೆ ನಾವು ಹೋಗುವಾಗ ಲೈಕ್ ಇವರು ಅನ್ಕಾನ್ಷಿಯಸ್ ಆಗಿ ಇವರ ಮಡ್ಲಲ್ಲಿ ಬ್ಯಾಕಲ್ಲಿ ಮಲಗಿದ್ದರು. ಓಕೆ, ಮಲಗಿದ್ದ ಇದು ನಾವು ನೀರೆಲ್ಲ ಕೊಟ್ಟು ಗಾಡಿಯ ಹಿಂದೆ ಪಿಕಪ್ಪಲ್ಲಿ ನನ್ನಪ್ಪ ಡ್ರೈವರ್ ಆಗಿದ್ದರು ಮುಂದೆ, ಇವರಿಬ್ಬರು ಹಿಂದ್ಗಡೆ ಇದ್ದರು ಪಿಕಪ್ಪಲ್ಲಿ ವಿದ್ ಲೋಡು. ಇವರು ಅನ್ಕಾನ್ಷಿಯಸ್ ಆಗಿದ್ದರು. ಸೊ ನಾವು ನೀರೆಲ್ಲ ಹಾಕಿ ಎಬ್ಬಿಸ್ಲಿಕ್ಕೆ ಟ್ರೈ ಮಾಡಿದ್ವಿ, ಎದ್ದೇಳಲಿಲ್ಲ. ಸೊ ಒಂದು ಹೆದರಿಕೆಯಲ್ಲಿ ನಾವು ರಿಟರ್ನ್ ಆಗಿ ಬಂದ್ವಿ. ಅಲ್ಲಿಂದ ರಿಟರ್ನ್ ಆಗಿ ಸೀದಾ ನಾವು ಆ ಮೂಮೆಂಟಲ್ಲಿ ಎಂತ ಮಾಡೋದು ಗೊತ್ತಾಗಲಿಲ್ಲ ಅಂತೇಳಿ ನಾವು ಸೀದಾ ಮನೆಗೆ ಕರ್ಕೊಂಡು ಹೋದ್ವಿ. ಮನೆಗೆ ಅಲ್ಲಿ ಮನೆಯವರನ್ನೆಲ್ಲ ಕರೆದು ಅವರನ್ನು ಪಿಕಪ್ಪಿಂದ ನಾವು ಬರ್ತಿದ್ದ ರಿಕ್ಷಾಕ್ಕೆ ಹತ್ತಿಸಿ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಅಂತ ಸಹ ಹೇಳಿದ್ದೀವಿ. ಆಮೇಲೆ ಅವರು ಕರ್ಕೊಂಡು ಹೋಗ್ಯಾರ, ಮನೆಯವರು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಯಾರೆ. ನನ್ನಪ್ಪ ಪ್ಯಾನಿಕಲ್ಲಿ ಸೀದಾ ಸ್ಟೇಷನ್ಗೆ ಹೋಗಿ ಎಂತ ಆಗಿದೆ ಅಂತೆಲ್ಲ ಬರ್ತಿದ್ದಾರೆ ಸರ್, ಎಲ್ಲ ಕೊಟ್ಟಿದ್ದಾರೆ. ಅಲ್ಲಿ ಬೇರೆ ಎಂತ ಹೇಳಲಿಕ್ಕೆ ಅಂತಿಲ್ಲ. ನನ್ನ ಅಪ್ಪ ಸಹ ಹೋಗ್ಯಾರೆ, ಅಪ್ಪನೊಟ್ಟಿಗಿದ್ದ ಆ ಕರ್ದ ವರ್ಕರ್ ಸಹ ಹೋಗಿದ್ದಾರೆ. ಅವರಿಬ್ಬರು ಸಹ ಆಗಲೇ ಹೋಗಿದ್ದಾರೆ, ಇಮಿಡಿಯೇಟ್ ಹೋಗಿದ್ದಾರೆ ಸರ್, ವಿದ್ ಪಿಕಪ್ಪೇ ಹೋಗಿದ್ದಾರೆ. ಅಲ್ಲಿಂದ ರಾಜಿಯಾಗಿ ನಾವನ್ನು ನೀವೀಗ ಹೋಗಿ ಲಂಚ್ ಟೈಮ್ ಅಂತೇಳಿ ಮನೆಗೆ ಕಳಿಸಿದ್ದಾರೆ ಸರ್ ಸ್ಟೇಷನಿಂದ. ಆಮೇಲೆ ಇದೆಲ್ಲ ಸ್ಟಾರ್ಟ್ ಆಗೋದು 3-4 ಗಂಟೆಗೆ ರಿಟರ್ನ್ ಆಗಿ ಕರೆದಿದ್ದಾರೆ ಸರ್. ಆಗ ಅಲ್ಲಿ ನಮ್ಮದು ಇದೆಲ್ಲ ಮಾತಾಡೋದೆಲ್ಲ ಮಾತಾಡಿ ಎಲ್ಲ ಆಗಿ ಪುನಃ ರಾಜಿ ಎಲ್ಲ ಆಗಿ ನಾವು 8 ಗಂಟೆ ಒಂದು 7-7:45 ಆಗುವ ಪುನಃ ತಂದೆಯನ್ನು ಮನೆಗೆ ಕಳಿಸಿದ್ದಾರೆ. ಮಾತುಕತೆಗೆ ಅವರ ಕಡೆಯಿಂದ ಒಂದು 4 ಮಂದಿ, ನಮ್ಮ ಕಡೆಯಿಂದ ತಂದೆ ಮತ್ತು ತಂದೆ ಅಪ್ಪನ ಅವ್ರ ಮನೆಯವರು, ಮತ್ತು ನನ್ನ ತಂದೆ ಬಿಸ್ನೆಸ್ ಪಾರ್ಟ್ನರು ಮತ್ತು ನಮ್ಮ ಒಂದು ರಿಲೇಷನ್ ಸರ್. ಇವರಿಷ್ಟು ಜನ ಹೋಗಿದ್ದರು ಅಲ್ಲಿಗೆ. ರಿಟರ್ನ್ ರಾಜಿಯಲ್ಲಾಗಿ ಪುನಃ ರಿಟರ್ನ್ ಮನೆಗೆ ಬಂದಿದ್ದಾರೆ ಸರ್. ಆಮೇಲೆ ಇದು ಲಾಸ್ಟ್ ಒಂದು 8-8:45 ಆಗುವಾಗ ಸರ್ ನಮ್ಮ ಸ್ಟೇಷನಿಂದ ಒಂಥರ ಏಕವಚನದಲ್ಲೆಲ್ಲ ನೀನು ಬಾರ, ಗಾಡಿ ಹಿಡ್ಕೊಂಡು ಬಾರ, ಹಾಗೆ ಅಂತೇಳಿ ಮಾತಾಡಿದ್ದಾರೆ. ಹಾಗೆ ಆದ ವಿಷಯ ಪ್ಯಾನಿಕಲ್ಲಿ ಸ್ವಲ್ಪ ಅಲ್ಲೇ ಕಾದ್ರಪ್ಪ. ಎಂತ ಅಂದರೆ ಸೀದಾ ಹೋಗ್ಲಿಕ್ಕೆ ಆಗೋಲ್ಲ ಸರ್. ಮನೆಯವರನ್ನೆಲ್ಲ ಕರೆದ್ವಿ ನಾವು, ಅಂದರೆ ಒಟ್ಟಿಗೆ ಹೋಗುವಂತೆಲ್ಲ ಕಾದುಕೊಂಡಿರೋ ಅಷ್ಟಿಗೆ ಕರೆಕ್ಟ್ 9 ಗಂಟೆಗೆ ಪೊಲೀಸ್ನವರು ಮನೆಗೆ ನುಗ್ಗ್ಯಾರೆ ಸರ್. ಆ ಪ್ಯಾನಿಕಲ್ಲಿ ಅಪ್ಪ ಹೋಗಿದ್ದಾರೆ. ನಮಗೂ ಗೊತ್ತಿಲ್ಲ ಎಲ್ಲಿದ್ದಾರೆ ಅಂತ. ನನಗೂ ಇಷ್ಟವರೆಗಾಗಿ ಫೋನ್ ಆಗಲಿ ಕಾಂಟ್ಯಾಕ್ಟ್ ಆಗಿ ಮಾಡಲಿಲ್ಲ. ನಾವು ಆದಷ್ಟು ಟ್ರೈ ಮಾಡ್ತಿದ್ವಿ, ನಮಗೆ ಸಹ ಗೊತ್ತಿಲ್ಲ ಎಂತ ಮಾಡೋದಂತ. ಇದು ಎಲ್ಲ ನಡೆದ ವಿಷಯ. ಅಂದರೆ ನೀವು ಅವರನ್ನು ರೋಡ್ ಸೈಡಲ್ಲಿ ಹಾಗೆ ಬಿಟ್ಟು ಮನೆಯವ್ರ ಹತ್ರ ಬೇಗ ಇಳಿಸಿ ಅಂತೆಲ್ಲ ಹೇಳಿದ್ದಾರೆ ಅನ್ನುವಂಥ ಒಂದು ಆರೋಪ ಉಂಟು, ಅದು ಹೌದಾ? ಇಲ್ಲ ಸರ್, ಮನೆಯಿಂದ ಎಲ್ಲರೂ ಹೇಳ್ಯಾರ, ಮನೆಯಿಂದ ಎಲ್ಲರೂ ಹೋಗಿ ಅಂತ ಹೇಳಿದ್ದಾರೆ.
ಅಲ್ಲ ಈಗ ನೀವು ಅವರನ್ನು ಮೃತದೇಹ ತಕೊಂಡು ಬರುವಾಗ ತಂದು ಅಲ್ಲಿ ಬೇಗ ತೆಗೀರಿ, ನೀವೇ ತೆಗೀರಿ ಅಂತ ಅವರ ಮನೆಯವರಿಗೆಲ್ಲ ಹೇಳಿದ್ದೀರಿ ಅಂತ? ಇಲ್ಲ ಸರ್, ಇಲ್ಲ. ಅವರು ತಂದೆ ಮನೆಯವರೆಲ್ಲ ಸೇರಿ ಮನೆಯವರನ್ನು ನಾವು ಕರೆದಿದ್ದೀವಿ ಅವತ್ತು, ಅಂದರೆ ಹೊರಗೆ ಕರೆದಿದ್ದೀವಿ, ಬನ್ನಿ ಹೀಗೆ ವಿಷಯ ಎಲ್ಲರೂ ಸೇರಿ ಬರುವ ರಿಕ್ಷಾಕ್ಕೆ ಕೈ ತೋರಿಸಿ ನಾವು ಕೂತ್ಕೊಳ್ಳಿಸಿ ಬಿಟ್ಟದ್ದು ಸರ್. ಅಲ್ಲಿಂದ ಸೀದಾ ನಾವು ಸ್ಟೇಷನ್ಗೆ ಹೋಗ್ಯಾರ ತಂದೆಯವರು. ನಾವು ಬಿಸಾಡಿ ಅದು ಸತ್ಯ ಸುಳ್ಳು ಸರ್, ಅದು ಅಂಥ ವಿಷಯ ಆಗಲೇ ಇಲ್ಲ. ಬಿಸಾಡಿ ಹೋಗಲಿ, ನಾವು ಮನುಷ್ಯರಲ್ಲ ಸರ್, ಹಾಗೆ ಯಾರ ಬಿಸಾಡಿ ಹೋಗ್ತಾರೆ ಸರ್, ಅಂಥ ವಿಷಯವೇ ಇಲ್ಲ ಸರ್. ಈಗ ಅವರು ಕೇಳಿದ್ರೆ ನಿಮ್ಗೆ ಏನಾಗಿದೆ ಎಂಥ ವಿಷಯ ಅಂತ ನಿಮ್ಮ ಹತ್ರ ಇನ್ಫಾರ್ಮೇಷನ್ ಕೇಳಿದ್ರು ಅವರು? ಇಲ್ಲ ಸರ್, ಮನೆಗೆ ಹೋದ ಕೂಡಲೇ ಹೀಗೆಲ್ಲ ಆಗಿ ಅವರಿಗೆ ಹ್ಯಾಂಡ್ ಓವರ್ ಮಾಡಿದ ಮೇಲೆ ಅವರಲ್ಲಿ ಯಾರೋ ಸ್ವಲ್ಪ ಹೆಂಗಸರಿಗೆ ಬಂದು ಫೋಟೋ, ಗಾಡಿದು ಫೋಟೋ ಹಾಗೆಲ್ಲ ತೆಗೊಂಡಿದ್ರು. ಬೇರೆ ಹಾಗೆ ಅಂತ ಅಲ್ಲಿ ಯಾರು ಎಂತ ಇದು ಬೊಬ್ಬೆ ಅಂತ ಇರಲಿಲ್ಲ ಸರ್. ಇದೆಲ್ಲ ಸಡನ್ನಾಗಿ ಆಂಬುಲೆನ್ಸ್ ಬರೋದು ಸರ್. ನೀವೀಗ ಆಸ್ಪತ್ರೆಗೆ ಹೋಗಿದ್ದೀರಾ? ಇಲ್ಲ, ಹೋಗಲಿಲ್ಲ ಸರ್. ನಿಮ್ಮ ಸೈಡಿಂದ ಯಾರಾದ್ರೂ ಹೋಗಿದ್ರು ಆಸ್ಪತ್ರೆಗೆ? ನಮ್ಮ ಸೈಡಿಂದ ಯಾರು ಹೋಗಲಿಲ್ಲ ಸರ್. ಅಂದರೆ ನೀವು ಈ ಥರ ಆದ ಕೂಡಲೇ ಹಾಸ್ಪಿಟ್ಲಿಗೆ ಯಾಕೆ ಅವರನ್ನು ಕರ್ಕೊಂಡು ಹೋಗಲಿಲ್ಲ ಅಂತ? ಸರ್, ಅವರು ಪ್ಯಾನಿಕಲ್ಲಿ ಎಂತ ಮಾಡ್ಯಾರ ಅಂತ ನನಗೆ ಸಹ ಹೇಳಲಿಕ್ಕೆ ಆಗಲ್ಲ. ಅವರು ಪ್ಯಾನಿಕಲ್ಲಿ ಮಾಡಿ ಹೋಗಿದ್ದಾರೆ. ಅವರಿಗೆ ಅಂತೇಳಿದರೆ ಫಸ್ಟ್ ಮನೆಗೆ ಕರ್ಕೊಂಡು ಹೋಗುವ, ಫ್ಯಾಮಿಲಿಯವರನ್ನು ಎಂತಂದು ಕೇಳುವ ಅಂತೇಳಿ ಹೋಗಿರುವವರು. ಅದರ ಬಗ್ಗೆ ಅವರು ಪ್ಯಾನಿಕಲ್ಲಿ ಎಂತಾದರೂ ಸಹ ಮಾಡಿದ್ದಾರೆ. ಹಾಗೆ ಎಂತ ಹೇಳುವಂತ ಗೊತ್ತಿಲ್ಲ ಅದರ ಬಗ್ಗೆ. ಅಂದರೆ ಈಗ ಅವರು ಹೇಳ್ತಿರುವಂಥದ್ದು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಬೋದಿತ್ತು ಅನ್ನುವಂಥದ್ದು ಒಂದು. ಹೌದು ಸರ್. ಅವರಂತೇಳಿದರೆ ಆಗ ಅವರಿಗೆ ಅಂತೇಳಿ ಅಷ್ಟು ಕರೆಕ್ಟಾಗಿ ಅವರಿಗೆ ಸಹ ಗೊತ್ತಿಲ್ಲ. ತೀರಿ ಹೋಗಿದ್ದಾರೆ ಅಂತೇಳಿ ಯಾರಿಗೂ ನಮಗೂ ಸಹ ಗೊತ್ತಾಗಲಿಲ್ಲ ಸರಿಗಟ್ಟು. ಅನ್ಕಾನ್ಷಿಯಸ್ ಆಗಿದ್ರು, ಹುಷಾರಿಲ್ವಾ ಎಂತ ಅಂತ ಗೊತ್ತಿಲ್ಲ. ಸೊ ಸೀದಾ ಮನೆಗೆ ಕರ್ಕೊಂಡು ಹೋದ್ವಿ. ಮನೆಗೆ ಹೋದ ಮೇಲೆ ಸಹ ಅವರು ಹೀಗೀಗ ಅಂತ ಹೇಳಿದ ಕಾರಣ ನಾವು ಈಗ ಇನ್ನೂ ಸಹ ಅನ್ಕಾನ್ಷಿಯಸ್ ಹಾಗೆ ಇದ್ರಲ್ಲ. ಸೊ ರಿಕ್ಷಾ ಅಂತ ಹೇಳಿಕೊಂಡು ಅವ್ರು ಮುಂದೆ ಹೋದರು. ಆದರೂ ಒಂದು ಪ್ಯಾನಿಕಲ್ಲಿ ಸೀದಾ ಸ್ಟೇಷನಿಗೆ ಹೋಗ್ಯಾರ ಬಿಟ್ಟು ಆವತ್ತೇನು ಓಡಲಿಲ್ಲ ಸರ್. ನಿಮ್ಮ ತಂದೆಯವರನ್ನು ಪೊಲೀಸ್ನವರು ಕರ್ಕೊಂಡು ಹೋಗಿದ್ದಾರಾ? ಇಲ್ಲ ಸರ್, ಮೊನ್ನೆ ಮನೆಗೆ ಬಂದು ರಾತ್ರಿ ಬಂದು ಕೊಂಡೋಗಲಿಲ್ಲ ಸರ್. ಇಂದ ನುಗ್ಗಿದ್ದಾರೆ ಸರ್ ಪೊಲೀಸ್ನವರು. ಮತ್ತು ಅಲ್ಲಿ ಮನೆ ಒಳಗೆ ಹೋಗ್ಲಿಕ್ಕೂ ಜಾಗ ಅಂತೇಳೋದು ಇರಲಿಲ್ಲ. ಅಂಗಳಕ್ಕೆ ಹೋಗ್ಲಿಕ್ಕೂ ಅಲ್ಲಿ ಜಾಗ ಇಲ್ಲ ಸರ್. ಹಾಗೆ ಮತ್ತು ನಾವು ಅಲ್ಲೇ ಪಿಕಪ್ ನಿಲ್ಲಿಸಿ ಮನೆಯವರನ್ನು ಕರೆದೇ ನಾವು ಮುಂದೆ ರಿಕ್ಷಕ್ಕಾಗಲಿ ರಿಕ್ಷಾನ ಕರೆದು ರಿಕ್ಷಕ್ಕೆ ನಾವು ಹೀಗೆ ಕೂತ್ಕೊಳ್ಳಿಸಿದಾದರೂ ಎಲ್ಲ ಅವರನ್ನು ಕರೆದೇ ನಾವು ಮಾಡಿರೋ ಸರ್. ಹಾಗೆ ಅವರಿಗೆ ಮನೆಯವರಿಗೆ ಗೊತ್ತಿಲ್ಲದೆ ನಾವು ಏನೂ ಮಾಡಲಿಲ್ಲ. ಹಾಗೆ ಆಗಲೇ ಆನ್ ದ ಸ್ಪಾಟ್ ಬಂದ ಕೂಡಲೇ ನಾವು ಕರೆದದ್ದು ಮನೆಯವರನ್ನು. ಮತ್ತು ಇನ್ನೊಂದು ಎಂತಂದು ಹೇಳಿದರೆ, ತಂದೆಯವರು ಹಾಗೆ ಬಿಸಾಡಿ ಏನೂ ಹೋಗಲಿಲ್ಲ. ಅವರು ಬಂದು ಮನೆಯವರನ್ನು ಕರೆದು ಅವರೊಟ್ಟಿಗೆ ಸೇರಿಕೊಂಡೆ ಅಂತ ಇದ್ರು. ರಿಕ್ಷಕ್ಕಾಗಲಿ ಅವರ ಮನೆಯವರನ್ನು ಕರೆದೇ ಎಲ್ಲ ಮಾಡಿರೋದು ಸರ್. ಮನೆಯವರಿಗೆಲ್ಲ ವಿಷಯವೂ ಗೊತ್ತುಂಟು. ಇದು ಎಸೆದು ಹೋಗಿದೆ ಅಂತೇಳಿ ಅದೆಲ್ಲ ಒಂದು ನ್ಯೂಸ್ ಅಲ್ಲ ಸರ್, ಅದು ಫುಲ್ಲು ಫೇಕ್ ಸರ್. ಒಟ್ಟಿನಲ್ಲಿ ಈ ಪ್ರಕರಣ ವ್ಯಾಪಕ ಚರ್ಚೆಯನ್ನ ಹುಟ್ಟುಹಾಕಿದೆ. ಮಾನವೀಯತೆಗೆ ಹೆಸರಾದ ಪುತ್ತೂರಿನಲ್ಲಿ ಇಂತಹ ಘಟನೆಗಳು ನಡೆಯಬಾರದಿತ್ತು ಎನ್ನುವ ಮಾತುಗಳು ಕೇಳಿ ಬರ್ತಾ ಇದೆ. ಒಟ್ಟಿನಲ್ಲಿ ಘಟನೆಯ ಸತ್ಯಾಸತ್ಯತೆ ಏನು ಅನ್ನೋದಕ್ಕೆ ಪೊಲೀಸರ ತನಿಖೆಯ ಮೂಲಕವೇ ಉತ್ತರ ದೊರೆಯಬೇಕಾಗಿದೆ. ಬ್ಯೂರೋ ರಿಪೋರ್ಟ್, ಸುದ್ದಿ ನ್ಯೂಸ್, ಪುತ್ತೂರು. ಸುರಕ್ಷತೆಯ ಚಿಂತೆ ಬಿಟ್ಟು ಬಿಡಿ. ನವೀನ ತಂತ್ರಜ್ಞಾನದ ಸಿಸಿಟಿವಿ ಕ್ಯಾಮೆರಾ ಅಳವಡಿಸಿ. ವಿಸಿಟ್ ಮಾಡಿ ಟೆಕ್ ಸ್ಪಾರ್ಕ್, ಪಿಂಟೋ ಪ್ಲಾಜಾ, ಎಪಿಎಂಸಿ ರೋಡ್, ಪುತ್ತೂರು, ದಕ್ಷಿಣ ಕನ್ನಡ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.